ದ್ವಾರಕಾಪುರವರದಿ ಭಕ್ತ ಮನೋರಥವ ಪಾಲಿಸುತ್ತಗೆ ಪಾಲಿಸುತ್ತ ದೇವೇಂದ್ರ ಮನಸಾದಿಗಳು ಯದೋ ಯದೋ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಧರ್ಮಸ್ಯ ತದಾತ್ಮಾನಾಂ ಸೃಜಾಮ್ಯಹಂ. ಪರಮ ಪವಿತ್ರವಾದಂತಹ ಈ ಭಾರತ ಭೂಮಿಯಲ್ಲಿ ದುಷ್ಟಮತನ ಶಿಷ್ಟ ಸಂರಕ್ಷಣಾ ಕಾಯಕವನ್ನು ಕೈಕೊಂಡು ಅವತರಣಗೈದವನಿಗೆ ಕೃಷ್ಣ ಅಂತ ಹೆಸರು. ಹಿಮಾಲಯದ ತುತ್ತ ತುದಿಯಿಂದ ದಕ್ಷಿಣಾವರ್ತದ ಧನುಷ್ಕೋಟಿವರೆಗಿನ ಅಖಂಡ ಭೂಖಂಡಕ್ಕೆ ಒಂದು ಕಾಲದಲ್ಲಿ ಜಂಬೂದ್ವೀಪ ಅಂತ ಹೆಸರಿತ್ತು. ಭರತ ಚಕ್ರವರ್ತಿಯಿಂದ ಭಾರತ ಅಂತ ಅನ್ವರ್ಥ ಪಡೆಯಿತು. ಶ್ರೀರಾಮನಿಂದ ರಾಮರಾಜ್ಯವಾಗಿ ಕಂಗೊಳಿಸಿತು. ವರ್ತಮಾನದ ದ್ವಾಪರದಲ್ಲಿ ಮುಂದೇನು ಎನ್ನುವುದೇ ಪ್ರಶ್ನೆ. ಆದ್ದರಿಂದಲೇ ಭಾರತ ಸುಭದ್ರವಾಗಬೇಕು, ಅಖಂಡವಾಗಬೇಕು ಎನ್ನುವ ಸಂಕಲ್ಪಬದ್ಧತೆ ಈ ಕೃಷ್ಣನಿಗೂ ಉಂಟು. ದ್ವಾರಾವತಿಯಲ್ಲಿದ್ದುಕೊಂಡು ನೆಮ್ಮದಿಯಿಂದ ಲೋಕಹಿತಾರ್ಥದ ಕುರಿತಾಗಿ ಚಿಂತಿಸುತ್ತಾ ಇದ್ರೆ ಏನದು ಕೇಳಿ ಬರ್ತಾ ಇರುವುದು. ಜಯ ಜಯ ಶ್ರೀಲೋಲ ಶಾಂತಿ ಕೃಪಾಳ ಏಳು ಧೈರ್ಯವ ತಾಳು ಸುಮನಸ ಏಳು ಭೈರವ ತಾಳು ಸುಮನಸ ಆಳಿದಲೆ ನುಡಿ ಬೋಧ ಕಷ್ಟ ಲೀಲೆಯಲ್ಲಿ ಪರಿಹರಿಸಿ ಲೀಲೆಯಲ್ಲಿ ಪರಿಹರಿಸಿ ಸಲಹು ಅಚ್ಯುತಾನಂದ ಕೇಶವ ಮಾಧವ ಇದೋ ವಂದಿಸಿಕೊಳ್ಳುತ್ತಾ ಇದ್ದೇವೆ. ಅನಿಮಿಷಾಧಿಪ ಆದಿತೇಯರೇ, ಸಕಲರೂ ಎದ್ದೇಳಿ ಆರ್ತಸ್ವರವನ್ನಾಲಿಸುತ್ತಲೇ ದ್ವಾರಾವತಿಯಲ್ಲಿದ್ದೆ. ಅಂಬರದಿಂದ ಇಳಿದು ಬಂದಂತಹ ಆದಿತ್ಯ ತೇಜರಾದಂತಹ ನಿಮ್ಮನ್ನು ಕಂಡು ಆಶ್ಚರ್ಯಚಕಿತನಾದೆ. ನೀವು ಎಲ್ಲಿ ಹೋದ್ರೂ ನನ್ನ ಬೆನ್ನು ಬಿಡುವುದಿಲ್ಲ. ವೈಕುಂಠದಲ್ಲಿದ್ದಾಗ ಕಷ್ಟ ಬಂದಾಗ ಅಲ್ಲಿಗೂ ಬರ್ತಾ ಇದ್ದೀರಿ. ದುಷ್ಟಮತನದ ಚಿಂತನೆಯಿಂದಲೇ ನಾ ಈ ಭೂಲೋಕದಲ್ಲಿ ಪ್ರಾದುರ್ಭವಿಸಿದ್ರೆ ಇಂದು ನಿಮ್ಮ ದುಃಖವನ್ನು ತೋಡಿಕೊಳ್ಳುವುದಕ್ಕೆ ಬೇಕಾಗಿ ಭೂವೈಕುಂಠವಾದ ದ್ವಾರಕೆಗೆ ಬಂದಿದ್ದೀರಿ. ಬರುವಾಗಲೇ ಗೊತ್ತಾಯಿತು ನಾವು ಎಷ್ಟು ವೈಭವದಿಂದ ಬರಬೇಕಾಗಿತ್ತು. ಹೌದಪ್ಪ, ಆದರೆ ಈ ದುಸ್ಥಿತಿ ಯಾಕೆ ಬಂತು ಎನ್ನುವುದು ಸ್ಪಷ್ಟವಾಗುತ್ತಾ ಉಂಟು. ಆಕ್ಯವಾಳತನಕ್ಕೆ ಬಂದ ಕುಂದೆ ಅಲ್ಲ, ನಿನ್ನ ಅಧಿಕಾರ ವ್ಯಾಪ್ತಿಯನ್ನು ಇನ್ಯಾರಾದರೂ ಅತಿಕ್ರಮಿಸುವುದಕ್ಕೆ ಮುಂದಾದರೆ ಅಲ್ಲ, ನೀ ಗೈದ ಕೃತಿಯಲ್ಲಿ ಕೆಲವು ಸಲ ನೀನು ತಪ್ಪುತ್ತಿ ಅಲ್ವಾ? ಕೆಲವು ಸಲ ಹಾಗೆ ಅಧಿಕಾರದಲ್ಲಿ ಕೂತುಕೊಳ್ಳುವಾಗ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಕೆಲವರಂತೂ ಅಧಿಕಾರದಲ್ಲಿ ಕೂತುಕೊಂಡು ಮಾತಾಡುವಾಗ ಏನು ಮಾತಾಡಬೇಕು ಎನ್ನುವ ಪರಿಕಲ್ಪನೆಯೇ ಇರುವುದಿಲ್ಲ. ಅವನ ಮೂಲವನ್ನೇ ಹುಡುಕಿದ್ರೆ ಅವ ಎಲ್ಲಿಂದ ಬಂದದ್ದು ಅಂತ ಗೊತ್ತಾಗುತ್ತದೆ. ಜೀವನದಲ್ಲಿ ಅವನ ಮೂಲವನ್ನೇ ಪ್ರಶ್ನಿಸುವುದಕ್ಕೆ ಅವ ಮುಂದಾಗುತ್ತಾನೆ. ಮತ್ತೊಂದು ಋಣ ಅಲ್ಲ, ಅಧಿಕಾರ ಮತ್ತು ಅಹಂಕಾರ ಒಂದಾದ್ರೆ ಬಹಳ ಅಪಾಯ. ಅಧಿಕಾರ ಮತ್ತು ಸಹನೆ ಒಂದಾದ್ರೆ ಯಾವತ್ತು ಸುಸ್ಥಿರ ಸಾಮ್ರಾಜ್ಯದ ಸ್ಥಾಪನೆ. ಈ ನಿಟ್ಟಿನಿಂದ ನಿನ್ನಲ್ಲಿ ಯಾಕೆ ಕೇಳಿದೆ ಬಲ್ಲೆಯ,
ನೀ ಬರುವಾಗಲೇ ವಿಚಿತ್ರ. ಒಂದು ಕಡೆಯಿಂದ ಚರಣಕಾನತನಾಗಿದ್ದಿ, ಇನ್ನೊಂದು ಕಡೆಯಿಂದ ಕೀರ್ತನಾ ಸ್ಥಿತಿಯಲ್ಲಿ ಇದ್ದಿ, ಮತ್ತೊಂದು ಕಡೆಯಿಂದ ಅರಳದ ಮುಖ. ಹಾಗಿದ್ರೆ ಈ ದುಃಖ ದುಮ್ಮಾನ ಏನಿದರ ಹದನ ಹೇಳುವೆಯಾ? ಸ್ವಾಮಿ ಕೃಪಾಳು ಕಾಮಜನಕ ಕಮನೀಯ ಕೇಳು ಭೂಮಿಯ ನಜರಾದ ನರಕದ ನವನೋ. ಭೂಮಿಯ ನಜರಾದ ನರಕದ ನವನೋ. ಕಾಮುಕತನದಿಂದ ಬಯಸಿನ ಕವನು. ಕಾಮುಕತನದಿಂದ ಬಯಸಿನ ಕವನು ದೇವ ಮಗ. ದೇವಪತೆ ಮನಸ್ಸಿನ ಪಿತ ಎನ್ನುವ ಹಾಗೆ ನಿನ್ನನ್ನು ಲೋಕದಲ್ಲಿ ಕೊಂಡಾಡಿದ್ರು. ಸರಿ, ಸರ್ವ ಜನರ ಹ ಯೋಗಕ್ಷೇಮವನ್ನು ಇಚ್ಛಾ ಮಾತ್ರದಿಂದಲೇ ತಿಳಿಯುವಂತಹ ಸಾಮರ್ಥ್ಯವುಳ್ಳವನು ನೀನಂತೆ. ನಿಜ ಸ್ವಾಮಿ, ಹ ಒಂದು ಕಾಲದಲ್ಲಿ ದೇವಭೂಮಿಯ ಸರ್ವಾಧಿಕಾರವನ್ನು ನಮ್ಮ ಪಾಲಿಗೆ ನೀವೇ ಬಿಟ್ಟುಕೊಟ್ಟವರು. ನಿನ್ನ ಯತ್ನಕ್ಕೆ ಸಿಕ್ಕ ಫಲ. ಆವಾಗ ಹೇಳಿದಂತ ಮಾತನ್ನು ಮರೆಯಲಿಲ್ಲ ತಂದೆ. ಹ ಅಹಂಕಾರ ಪಡಬೇಡ ಇಂದ್ರ. ಹ ಯಾವತ್ತು ನಿನ್ನ ಲೋಕದ ಬಗ್ಗೆ ಚಿಂತಿಸುತ್ತಾ ಕಾಲ ಕಳೆಯುವುದಲ್ಲ. ಹ ಸಮಸ್ತ ಲೋಕದಲ್ಲಿಯೂ ಹ್ಮ್ ಸಮಸ್ತ ಜೀವಿಗಳು ಸುಖವಾದಂತಹ ಜೀವನವನ್ನು ಸಾಗಿಸುತ್ತಾ ಇರಬೇಕು. ಲೋಕ ಮೂರಕ್ಕೆ ಹಿತವನ್ನು ಬಯಸುವ ಕಾರಣವೇ ನೀ ಶಕ್ರ. ನಿಜ ಸ್ವಾಮಿ. ಯಾಕೆ ಇವತ್ತು ಈ ರೀತಿಯ ವಕ್ರ? ಈ ರೀತಿಯಾಗಿ ಇಲ್ಲಿಗೆ ಬರ್ತೇವೆ ಅನ್ನುವಂತ ನಿರೀಕ್ಷೆ ಮೊದಲು ಇರಲಿಲ್ಲ ತಂದೆ. ಹ ಒಟ್ಟಿನಲ್ಲಿ ನಿನ್ನ ಪಾದವನ್ನೇ ನಂಬಿ ಇಲ್ಲಿಗೆ ಬಂದಿದ್ದೇನೆ. ಅಂದ್ರೆ ಸ್ವಾಮಿ, ಹ ಇಲ್ಲ ಬೇಡ, ಇಲ್ಲ, ಇನ್ನು ಒಳ್ಳೆಯವರಿಗೆ ಅವಕಾಶ ಇಲ್ಲ ತಂದೆ. ಅಂದ್ರೆ ಯಾಕಂದ್ರೆ ದೇವ ಭೂಮಿಯಲ್ಲಿ ಇರುವವರು ಹ ಸದಾ ಕಾಲ ಸತ್ಕರ್ಮವನ್ನೇ ಮಾಡುತ್ತಾ ಹ ಲೋಕದ ಕ್ಷೇಮವನ್ನೇ ಬಯಸುತ್ತಾ ಕಾಲ ಕಳೆಯುವವರು, ಹೂವಿನಂತ ಮೃದುವಾದಂತ ಮನಸ್ಸುಳ್ಳವರು. ನಿಜ. ಆದ್ದರಿಂದಲೇ ಎಲ್ಲವರು ಸುಮನಸರು ಎನ್ನುವ ಹಾಗೆ ಕೊಂಡಾಡಿದ್ದಾರೆ ನಮ್ಮನ್ನು. ನಿಜ. ಇದು ಬಿರುದು ನಮಗೆ ಸಿಕ್ಕಿದ್ದಲ್ಲ ಸ್ವಾಮಿ, ನಿನ್ನಿಂದಾಗಿ ನಾವು ಆ ಹೆಸರಿಗೆ ಪಾತ್ರರಾದದ್ದು. ಸರಿ, ಆದರೆ ಹ ಈ ಸಮಯದಲ್ಲಿ, ಈ ವರ್ತಮಾನ ಕಾಲದಲ್ಲಿ ಹ ದೇವ ಭೂಮಿಯಲ್ಲಿ ಸಂತೋಷದಿಂದಲೇ ಕಾಲವನ್ನು ಕಳೆಯುತ್ತಾ ಇದ್ದೆವು. ಮತ್ತೇನಾಯಿತು? ಧರಣಿಯ ಆತ್ಮಜ, ಹ ಭೂಮಿ ದೇವಿಯ ಮಗನಂತೆ ಹ ನರಕಾಸುರ ಅನ್ನುವಂತ ನಾಮಾಂಕಿತ, ಭೌಮಾಸುರ ಅನ್ನುವಂತ ಹೆಸರನ್ನು ಇರಿಸಿದ್ದಾನೆ. ಸ್ವಾಮಿ, ಏನು? ಹುಟ್ಟಿದ ಕ್ಷಣವೇ ಹ ಮಹತ್ತರವಾದಂತ ಅಭಿಲಾಷೆಯನ್ನು ಇರಿಸಿಕೊಂಡಂತ ಆತ ಹ ಗುಂಡಾರಣ್ಯವನ್ನು ಸೇರಿ ಹ ಸರಸ್ವತಿಯತ್ವವನ್ನೇ ತಪಸ್ಸಿನ ಮೂಲಕ ಮೆಚ್ಚಿಸಿ ಹ ಬೇಕಾದಂತ ವರಬಲವನ್ನೆಲ್ಲ ಸಿದ್ಧಿಸಿಕೊಂಡು ಹ ಮದೋನ್ಮತ್ತನಾಗಿ ಹ ಅವನು ಒಬ್ಬನೇ ಬಂದದ್ದಲ್ಲ, ಮತ್ತೆ ಅವರ ಸಂಬಂಧಿಕನಾದಂತ ಅಮುರಾಸುರನನ್ನು ಸೇರಿಸಿಕೊಂಡು ಬಂದ ತಂದೆ. ಆಹಾ, ನಾವೆಲ್ಲ ಹೋರಾಟವನ್ನು ಮಾಡಿದೆವು. ಪರಿಣಾಮ ನಮ್ಮ ಪಾಲಿಗೆ ಸೋಲವಾಯಿತು. ದೇವಭೂಮಿ ದುಷ್ಟರ ವಶ ಆಯಿತು. ಸ್ವಾಮಿ, ಹ ನನಗೆ ದೇವಲೋಕ ಹೋಯಿತು, ಅಧಿಕಾರ ಹೋಯಿತು, ಹ ನಾನು ಕುಳಿತುಕೊಳ್ಳುವಂತಹ ಜಾಗ ಹೋಯಿತು ಅಂತ ನನಗೆ ಖೇದ ಅಲ್ಲ ತಂದೆ. ಅಧಿಕಾರ ಹೋದಾಗ ಧೃತಿಗೆಡುವವ ನೀನಲ್ಲ, ಮರಳಿ ಪಡೆಯುವ ಯತ್ನ ಮಾಡುವವ. ನನಗೆ ಧೈರ್ಯ ಉಂಟು. ನಾಳಿನ ದಿವಸ ನಾನೇ ದೇವೇಂದ್ರ, ನನಗೆ ಆ ಸಂಪತ್ತು ನನ್ನ ಕಾಲ ಬುಡಕ್ಕೆ ಬರ್ತದೆ. ಆದ್ರೆ ನನಗೆ ಖೇದ ಯಾಕೆ ಸ್ವಾಮಿ? ಯಾಕೆ? ಯಾರು ಬಯಸಬಾರದ್ದನ್ನು, ಯಾರು ಕೇಳಲಾಗದ್ದನ್ನು, ಹೇಳಲಾಗದ್ದನ್ನು ಅವ ಮಾಡಿದ್ದಾನೆ ಸ್ವಾಮಿ. ಏನು ಮಾಡಿದ? ನನ್ನ ಮಡದಿಯಾದಂತಹ ಶಚೀದೇವಿಯನ್ನು ಬಲಾತ್ಕರಿಸುವುದಕ್ಕಾಗಿ ಮುಂದಾದ. ಸಾಧ್ಯವೇ? ಸಾಧ್ಯ ಆಗಲಿಲ್ಲ ಸ್ವಾಮಿ. ಮತ್ತೆ ಅಷ್ಟರಲ್ಲಿ ಸಮಾಧಾನ ಆಗಲಿಲ್ಲ ಅವನಿಗೆ. ಸ್ವಾಮಿ, ಅದಿತಿ ದೇವಿ ಕೇವಲ ನಮ್ಮ ತಾಯಿ ಅಂತ ನಾನು ಹೇಳುವುದಿಲ್ಲ. ಒಂದು ಕಾಲದಲ್ಲಿ ನಾನು ವಾಮನಾವತಾರಿಯಾಗಿ ಅವಳ ಗರ್ಭದಲ್ಲೇ ಉದಿಸಿದವ. ಹೌದಲ್ವೇ? ಹೇಳುವುದಕ್ಕಾಗುವುದಿಲ್ಲ ತಂದೆ. ಅಂದ್ರೆ ಮದೋನ್ಮತ್ತನಾಗಿ ಮೆರೆದಂತ ಆತ ಸೇನಾ ಬಳಗವನ್ನೆಲ್ಲ ಸೇರಿಸಿಕೊಂಡು
ನಮ್ಮ ಮಾತೆ ಆದಂತಹ ಅದಿತಿ ದೇವಿಯ ಕರ್ಣ ಕುಂಡಲವನ್ನೇ ಸೆಳೆದ ಸ್ವಾಮಿ, ಸೆಳೆದ. ಈ ದೇವಿಯ ಕರ್ಣಕುಂಡಲಕ್ಕೆ ಕೈ ಇಕ್ಕಿದೆ. ನಿಜ ತಂದೆ. ಇಷ್ಟು ಮಾತ್ರವೇ? ನನಗೆ ಏನೂ ಮಾಡುವುದಕ್ಕಾಗಲಿಲ್ಲ. ಮುಂದೇನಾಯಿತು? ಕುಬೇರನ ಸಂಪತ್ತನ್ನು ಪಡೆದ. ಆಯಿತೆ. ಯಮನನ್ನು ತನ್ನ ಸ್ವಾಧೀನದಲ್ಲಿ ಇರಿಸಿಕೊಂಡಿದ್ದಾನೆ. ತೃಪ್ತಿಪಟ್ಟನೆ. ಸಮಸ್ತ ದಿಕ್ಪಾಲಕರೆಲ್ಲ ಅವನ ವಶವರ್ತಿಯಾಗುವ ಹಾಗೆ ಮಾಡಿದ್ದಾನೆ. ಆ ಕಾಲಕ್ಕೆ ನನಗೆ ದಾರಿಯೇ ತೋಚದೆ ನಾರಾಯಣ, ಅಚ್ಯುತ, ಗೋವಿಂದ, ಕೃಷ್ಣ ಕೃಷ್ಣ ಎನ್ನುವ ಹಾಗೆ ಬೊಬ್ಬಿಡುತ್ತಾ ಬಂದಿದ್ದೇವೆ. ಬಳಲು ಬೇಡುವ ನರಕಾಸುರನ ಕ್ಷೀರದಿ ಮಡುಹಿ ಕೊಡುವೆ ಬಿಡು ಮನದ ಕ್ಲೇಶಗಳ ಸುಮನಸರುಡೆಯ ಧೈರ್ಯವಾಗಿರು. ಅನಿಮಿಷಾಧಿಪ, ನಿನ್ನದ್ದಾದಂತಹ ದುಃಖದ ವಿಚಾರವನ್ನು ನೀ ಭಿತ್ತರಿಸಿದ್ದಿ. ರಾಕ್ಷಸರು ಸ್ವರ್ಗಕ್ಕೆ ದಾಳಿ ಮಾಡುವುದೋ, ಸುರಪೀಠವನ್ನು ಏರುವುದೋ ಇದೇನು ಅತಿಶಯವಲ್ಲ. ಇಲ್ಲ ಸ್ವಾಮಿ. ಕಾಲ ಕಾಲಕ್ಕೆ ಅಧಿಕಾರದಲ್ಲಿದ್ದವರಿಗೆ ಪೆಟ್ಟು ಬಿದ್ದಾಗಲೇ ಅವರು ಜಾಗೃತರಾಗುವುದಕ್ಕೆ ಸಾಧ್ಯ ಆಗುತ್ತದೆ. ಇದ್ದವರೇ ಯಾವತ್ತೂ ಇರುವುದಲ್ಲ. ಇದ್ದವರಿಗೆ ಆಗಾಗ ಸಮಸ್ಯೆಗಳು ಬಂದಾಗ ಮಾತ್ರ ಅವರು ಎಚ್ಚರದಿಂದ ಇರುವುದಕ್ಕೆ ಸಾಧ್ಯವಾಗುತ್ತದೆ. ಇದೀಗ ಸುರಪುರವನ್ನು ಕಳಕೊಂಡೆ ಎನ್ನುವ ಖೇದ ನಿನಗಲ್ಲ. ಮೂಲದಲ್ಲೇ ಮಾಡಿಟ್ಟಂತಹ ಶಾಸನವೊಂದನ್ನು ಬದಲಿಸುವಲ್ಲಿ ಪೂರ್ವಾಪರ ವಿವೇಚನೆ ಎನ್ನುವುದು ಪ್ರತಿಯೊಬ್ಬ ಅಧಿಕಾರವನ್ನು ಹೊಂದಿದವನಿಗೆ ಬೇಕಾಗುತ್ತದೆ. ದೇವಶಾಸನ ಎನ್ನುವುದು ನಿಯೋಜಿತವಾದದ್ದು ಸ್ವರ್ಗಕ್ಕೆ. ಯಾರ್ಯಾರದ್ದು ಯಾವ್ಯಾವುದು ಎಲ್ಲೆಲ್ಲಿ ಇರಬೇಕು ಅಲ್ಲೇ ಇರಬೇಕು. ಅದನ್ನು ಬದಲಿಸಬೇಕು ಅಂತಿದ್ರೆ ಸಕಾರಣ ಬೇಕು. ಬದಲಿಸುವವನು ಶಾಸ್ತ್ರಜ್ಞನಾಗಬೇಕು, ವೇದಜ್ಞನಾಗಬೇಕು, ಋಷಿಯಾಗಬೇಕು, ತ್ರಯಮೂರ್ತಿಗಳನ್ನು ಒಲಿಸಿಕೊಂಡವನಾಗಬೇಕು. ಯಾವುದೂ ಇಲ್ಲದವನೊಬ್ಬ ಕೇವಲ ತನ್ನ ನಾಸ್ತಿಕತೆಯ ಮಂಡನೆಯನ್ನೇ ಮಾಡುತ್ತಾ ಬದಲಿಸ್ತೇನೆ ಅಂತ ಹೊರಟ್ರೆ ಅದನ್ನು ಜನವೂ ಒಪ್ಪುವುದಿಲ್ಲ, ಜನಾರ್ದನನೂ ಒಪ್ಪುವುದಿಲ್ಲ. ಇಲ್ಲಿ ಆಗುತ್ತಾ ಇರುವುದದು. ದುಷ್ಟನಾಗಿರುವಂತಹ ನರಕಾಸುರ ಹೊಸದಾಗಿ ಸಿಕ್ಕಿದಂತಹ ಅಧಿಕಾರದ ಪ್ರಮತ್ತ ಸ್ಥಿತಿಯಿಂದ ಇವತ್ತು ದೇವಲೋಕದ ಸಂಪದವನ್ನು ಭುವಿಗಿಳಿಸ್ತಾನೆ ಅಂತಾದ್ರೆ ಅರ್ಥ ಏನು ಬಲ್ಲೆಯ? ಸಮುದ್ರದಲ್ಲಿ ಬದುಕುತ್ತಾ ಇರುವ ಜೀವಿಯೊಂದನ್ನು ನೆಲದ ಮೇಲೆ ಬಿಟ್ಟರೆ ಏನಾಗುತ್ತದೆ? ಪ್ರಯೋಜನ ಇಲ್ಲ, ಸತ್ತೇ ಹೋಗುತ್ತದೆ. ಆದ್ದರಿಂದ ಇದರಿಂದ ಉಳಿಯುವುದಲ್ಲ, ಸಾಯುವ ಸ್ಥಿತಿ. ಇದೀಗ ದೇವ ಪದವಿಯನ್ನೇ ಪ್ರಶ್ನಿಸ್ತಾನೆ ಅನ್ನುವುದರ ಅರ್ಥ ಏನು ಬಲ್ಲೆಯ? ದೇವಲೋಕದ ಶಾಸನವನ್ನೇ ಬದಲಿಸುವುದಕ್ಕೆ ಹೊರಟಿದ್ದಾನೆ. ಸುಮ್ಮನಿರುವುದಕ್ಕೆ ಸಾಧ್ಯ ಉಂಟೇನು? ನಾವು ಯಾವ ವಿಷಯವೂ ಬೇಡ ಅಂತ ಇರುವವರು ಈ ಕಾಲದಲ್ಲಿ ಅವರಾಗಿಯೇ ನಮ್ಮನ್ನು ಮತ್ತೊಮ್ಮೆ ಕೆರಳಿಸುವ ಹಾಗೆ ಮಾಡ್ತಾರೆ ಅಂತ ಆದ್ರೆ ನಾವು ಕೆರಳಿದ್ರೆ ಯಾವತ್ತಿದ್ದರೂ ಸಿಂಹಗಳಾಗಿಯೇ ಗರ್ಜಿಸುವುದಕ್ಕೆ ಮುಂದಾಗುವವರು. ಇದನ್ನು ಅರ್ಥ ಮಾಡಿಕೊಳ್ಳಬೇಕು ಎದುರಾಳಿಗಳಾದ ನರಕ ಮುಖ್ಯರು. ಯೋಚನೆ ಮಾಡಬೇಡ. ಈ ಪ್ರಕ್ರಿಯೆಗೆ ಉತ್ತರ ನಾನೇ ಕೊಡ್ತೇನೆ. ಸಾಗುತ್ತೇನೆ ದೇವಭೂಮಿಗೆ. ದುಷ್ಟನಾದಂತಹ ನರಕನು ಅವನ ಪ್ರತ್ಯರನ್ನು ಮಾಡುಹಿ. ಅದಿತಿ ದೇವಿಯ ಕುಂಡಲ ಮಾತ್ರವಲ್ಲ, ವರುಣನ ಪಾಶ, ಯಮನ ದಂಡ, ಹಾಗೆ ಕುಬೇರನ ನವನಿಧಿಗಳು ಎಲ್ಲವನ್ನು ಮರಳಿ ದೇವ ಭೂಮಿಗೆ ಒಪ್ಪಿಸುವ ಹೊಣೆ ನನ್ನದ್ದು. ಈ ವಿಷಯಿಕವಾಗಿ ಹಲವಾರು ರಾಕ್ಷಸ ತತಿ ಬಂಡೇಳುವುದಕ್ಕೆ ಸಾಧ್ಯ ಉಂಟು. ಬಂಡೆದ್ದ ದೈತ್ಯ ತತಿಯ ಕೊಂದು ಕಳೆದು ಮತ್ತೊಮ್ಮೆ ದುಷ್ಟ ಮುಕ್ತವಾಗಿ ಪ್ರಪಂಚವನ್ನು ಸ್ಥಾಪಿಸ್ತೇನೆ. ನಿಶ್ಚಿಂತನಾಗಿ ಈಗ ಧೈರ್ಯವಂತ ಉಂಟಲ್ಲ. ಆದ್ರೆ ಒಂದುಂಟು ಸ್ವಾಮಿ, ನನ್ನ ಮುಖದ ಪರಿಚಯ ಇಲ್ಲದವರು ಯಾರು ಇಲ್ಲ ಇಲ್ಲಿ. ಗೊತ್ತಾಗಿದೆ. ಕಂಡಲ್ಲಿ ಹೊಡಿತಾರೆ ಸ್ವಾಮಿ. ಯೋಚನೆ ಮಾಡಬೇಡ. ನಮ್ಮ ಮುಖದ ಪರಿಚಯ ಆಗುವ ಹಾಗೆ ನಾವಿರ್ಬೇಕು.
ಆದ್ದರಿಂದ ನಮ್ಮ ಮುಖ ತೋರಿಸದ ಹಾಗೆ ಒಂದು ಊರಿನಲ್ಲಾಗಲಿ ಅಲ್ಲ ಒಂದು ರಾಜ್ಯದಲ್ಲಾಗಲಿ ಒಂದು ರಾಷ್ಟ್ರದಲ್ಲಾಗಲಿ ಒಂದು ಲೋಕದಲ್ಲಾಗಲಿ ವ್ಯವಹರಿಸಕೂಡದು. ನಾನು ಕುಳಿತ ಜಾಗದಲ್ಲಿ ಅವ ಕುಳಿತಿದ್ದಾನೆ. ಮುಖ ಉಂಟು ಎಂದು ಲೋಕನಾಥತ್ವವನ್ನೇ ಪ್ರಶ್ನಿಸುವುದಕ್ಕೆ ಹೊರತರೆ ಸನಾತನ ಮೂರ್ತಿಯಾಗಿ ಉತ್ತರ ಕೊಡಬೇಕಾಗುತ್ತದೆ. ನೀ ಯೋಚನೆ ಮಾಡಬೇಡ, ನಾನು ನೋಡಿಕೊಳ್ಳುತ್ತೇನೆ. ಇಂದ್ರಾದಿ ಸಮನತನಿಗೇನೋ ಧೈರ್ಯದ ವಾಕುಗಳನ್ನಾಡಿದ್ದೇನೆ. ದುಷ್ಟನಾದಂತಹ ನರಕಾಸುರನನ್ನು ವಧಿಸಬೇಕು ಅಂತಿದ್ರೆ ಹೀಗೆ ಸಾಧುವಲ್ಲ. ಕೈಯಲ್ಲಿ ಸುದರ್ಶನ ಗ್ರಹಣ ಮಾಡಿದ್ದೇನೆ, ಆಹ್ವಾನ ಕೊಟ್ಟಿದ್ದೇನೆ ಗರುಡನಿಗೆ. ಗರುಡಾರೂಢನಾಗಿ ಸಾಗುತ್ತೇನೆ. ಕೇಳಿದಿಳು ಪೊರಟಿಯ ರಾಜಕಾರಣವ ಸತ್ಯಭಾಮ ಶುಭ ಕಾರ್ಯ ನಿಮಿತ್ತ ಹೊರಟವ. ಹೌದಾ? ಎದುರಾಗಿ ಬಂದವಳು ನನ್ನ ಭಾಗ್ಯ ದೇವತೆ ನೀನು. ದೇವಾ, ಅಲ್ಲ ಇದು ಒಳಗೆ ಸರಿನಾ? ಅಲ್ಲ, ಹಾಗಲ್ಲ ಸ್ವಾಮಿ. ಎಲ್ಲಿಗೆ ಗಮನ ನಿಲ್ಲೆಲು ರಮಣ, ಎಲ್ಲಿಗೆ ಗಮನ ನಿಲ್ಲೆಲು ರಮಣ, ಓ ರಮಣ. ಎಲ್ಲಿಗೆ ಗಮನ ಎಲ್ಲಿಗೆ ಗಮನ ನಿಲ್ಲೆಲೋ ರಮಣ, ನಿಲ್ಲೆಲೋ ರಮಣ. ಸೊಲ್ಲದೆಲ್ಲೊಳೈದುವುದೇನು ಅದಲ, ಸೊಲ್ಲದೆಲ್ಲೊಳೈದುವುದೇನು ಅದಲ, ಯಾರುಡನಿತು ಅದಲ, ಯಾರುಡನಿತು ಅದಲ, ತಿಳಿಯದಾದೆ ನದನ, ತಿಳಿಯದಾದೆ ಹದನ, ಬೇಳೆ ಶಶಿವದನ. ಯಾರುಡನಿತು ಕದನ, ತಿಳಿಯದಾದೆ ಹದನ, ಬೇಳೆ ಶಶಿವದನ, ಶಶಿವದನ. ಎಲ್ಲಿಗೆ ಗಮನ ನಿಲ್ಲೆಲು ರಮಣ, ಸೊಲ್ಲದೆಲ್ಲೊಳೈದುವುದೇನು ಹದನ, ರಮಣ ರಮಣ. ರಮಣ ತಡಿಬೇಕು ತಡಿಬೇಕು. ತಡೆದಿದ್ದಿ ಹಾ, ಗಂಡನಿಗೆ ಹೆಂಡತಿ ತಡೆ ಅಂದ್ರೆ ನಿಮ್ಮ ಮಾತಿನ ಅರ್ಥ? ಅಂದ್ರೆ ಗಂಡನ ನಡೆಗೆ ತಡೆಯಾಗಿ ನಿಂತು ಹಾ, ನಿಜವಾದ ಬದುಕಿನ ದಡ ಸೇರಿಸುವವಳಿಗೆ ಹೆಂಡತಿ ಅಂತ ಅರ್ಥ. ಅಲ್ವೇ? ಉಳಿದ ತಡೆಯ ಹಾಗಲ್ಲ. ಆಹಾ. ನಿಮ್ಮ ತಡೆ ಆ, ನಮ್ಮ ಬದುಕಿಗೆ ನಡೆ. ಅಲ್ವೇ? ಆ, ಆದ್ರೂ ಈ ದಿವಸ ಆ, ತಡದದ್ದು ಯಾಕಾಗಿ? ಯಾಕೆ? ಆಶ್ಚರ್ಯ, ಆ, ಪರಮಾಶ್ಚರ್ಯವಾಗ್ತಾ ಉಂಟು ನನಗೆ. ಏನೇ? ಯಾವತ್ತೆಲ್ಲಿಗೂ ಹೋಗುವುದಿದ್ರು ಆ, ಭಾಮ ಇಂತಲ್ಲಿಗೆ ಹೋಗಿ ಬರ್ತೀನಿ ಎನ್ನುವ ಹಾಗೆ ಹ್ಮ್, ಒಂದೆರಡು ಮಾತನ್ನು ಹೇಳುವಂತಹ ನೀವಿಂದು ಆ, ಬಹಳ ಅವಸರವಾಗಿ ಹೊರಟು ನಿಂತಿದ್ದೀರಾ. ಸತ್ಯ. ಹಾಗಾಗಿ ಹ್ಮ್. ಕುತೂಹಲ ಭರಿತರಾಗಿ ಬಂದಿದ್ದೇನೆ. ಆ, ಸ್ವಾಮಿ, ಆ, ಎಲ್ಲಿಗೆ ಅಂತ? ಪಾಪ. ಯಾವುದು? ಎಲ್ಲಿಗೆ ಅಂತ ಕೇಳಬಹುದೇನೆ ಶುಭ ಕಾರ್ಯಕ್ಕೆ ಹೊರಟಾಗ? ಕೇಳಬಾರ್ದಾ? ಆ, ಮತ್ತೆ ಹೇಗೆ ಗೊತ್ತಾಗುವುದು? ಎಲ್ಲಿಗೆ ದೂರ ಅಂತ, ಎಲ್ಲಿಗೆ ಅಂತ ಕೇಳುವುದಲ್ಲ, ಮತ್ತೆ? ದೂರ ಅಂತ ಕೇಳಬೇಕು. ಹೌದಾ ಆ, ಸ್ವಾಮಿ? ಆ. ಎಲ್ಲಿಗೆ ದೂರ? ಓ, ಅದಿಲ್ಲವೇ? ಮತ್ತೆ ಹೇಗೆ? ದೂರ ಅಷ್ಟಕ್ಕೆ ನಿಲ್ಲಿಸು. ಯಾಕೆ?
ಸ್ವಾಮಿ, ಹ. ಈಗ ಬೆಕ್ಕು ಅಡ್ಡ ಬಂದ್ರೆ ಅಪಶಕುನ ಎನ್ನುವಾಗ ಎಲ್ಲರೂ ಹೇಳ್ತಾರೆ, ಹೌದು ತಾನೆ? ನಿಜ. ಹಾಗಂತ ಮನೆಯ ಬೆಕ್ಕು ಅಡ್ಡ ಬಂದ್ರೆ ಅಪಶಕುನ ಉಂಟಾ ಸ್ವಾಮಿ? ಮನೆಯ ಬೆಕ್ಕು ಮನೆ ಬಿಟ್ಟು ಎಲ್ಲಿಗೆ ಹೋಗುವುದು? ಹೋಗುದೆಲ್ಲಿಗಂತ ಬೇಕು ಹಾಗೆಂದು ಬೆಕ್ಕು ಬೆಕ್ಕೆ ಅಲ್ಲವೇ? ಅದು ಹುಲಿ ಆಗುವುದಿಲ್ಲ. ಆಗುದಿಲ್ಲ. ನಾನು ಯಾರು ಹೇಳಿ ನೋಡುವ? ನೀನು ನನ್ನ ಮನದ ಬೇಕು. ನೀ ಕೇಳಿದ್ರೆ ಅಪರಾಧ ಇಲ್ಲ. ಮತ್ತೆ ಸರಿ ಸ್ವಾಮಿ, ದೂರ ಅಂತ ನಾನು ಕೇಳಿದ್ದು. ಸರಿ, ಯಾಕೆ ಈಗ ನನ್ನಲ್ಲಿ ಏನು ವ್ಯತ್ಯಯ ಕಂಡೆ? ಅಲ್ಲ, ವ್ಯತ್ಯಾಸ ಕಾಣ್ತಾ ಇದ್ದೇನಲ್ಲ, ಯಾವತ್ತಿನ ಹಾಗಿಲ್ಲ. ನೀವಿವತ್ತು ನಿಮ್ಮ ಮುಖದಲ್ಲಿ ಕಾಣ್ತಾ ಉಂಟು ರೋಷ, ಎದೆಗೆ ಅವಚಿರುವಂತಹ ಕವಚ, ಕೈಯಲ್ಲಿ ವರಸುದರ್ಶನ ಹಿಡಿದುಕೊಂಡಿದ್ದೀರಾ. ಅರ್ಥವಿಸಿಕೊಂಡೆ ಸ್ವಾಮಿ. ಇಷ್ಟೆಲ್ಲ ಸಿದ್ಧತೆಯನ್ನು ಮಾಡಿಕೊಂಡಂತಹ ಸಂದರ್ಭ. ಎಲ್ಲರೂ ಹೋದ್ರು ಅವ ನೋಡು ಯಾರು ಇನ್ನೂ ಇದ್ದಾನೆ. ಹೌದು, ಯಾಕೆ ಅವನನ್ನು ನಿಲ್ಲಿಸಿ? ಅವ ಯಾವಾಗ ಹೋಗುವುದು ಅಂತ ಕಾಯುವುದು. ಗರುಡ ನನ್ನ ವಾಹನ. ಹೌದು ಸ್ವಾಮಿ. ನಾ ಹೋಗದೆ ಅವ ಹೋಗ್ಲಿಕ್ಕಿಲ್ಲ, ವಿಶ್ವಾಸ ಉಂಟು. ಇನ್ನು ನೀವು ಹೇಳಿ, ನಾನು ಹೇಳೇ ಹೋಗ್ಬೇಕಷ್ಟೇ. ನಾನು ಬಂದಿದ್ದೇನಲ್ಲ, ಅಂದ್ರೆ ನಾನು ಬಂದಿದ್ದೀನಲ್ಲ, ನಾನು ಹೇಳಿದ ಬಳಿಕ ಆ ಬಳಿಗೆ ಹೋಗ್ಬೇಕು. ಅಲ್ಲ, ಸಮರಕ್ಕೆನ್ನುವಾಗಿ ಅರ್ಥವಿಸಿಕೊಂಡಿದ್ದೇನೆ. ಹಾಗಿದ್ರೆ ಯಾರಲ್ಲಿ ಸಮರ, ಎಲ್ಲಿಗೆ ಪಯಣ? ಓ ರಮಣ, ಹೇಳುವೆ ನನ್ನಲ್ಲಿ ಕೀರವಾಣಿ ಏನು? ಕೀರವಾಣಿ ಕೇಳಿ ಹೊರಟಿಯ ಕಾಲಿಸಿಲೆ, ಹೊರಟಿಯ ಕಾಲಿಸಿಲೆ. ಊರಿದನ ಬಲವೈರಿಯು ತನ್ನಲಿ, ಊರಿದನ ಬಲವೈರಿಯು ತನ್ನಲಿ, ಕರುಣೆಯನ್ನು ಬಂದಿರುವ ಕೀರವಾಣಿಗೆ ಹೊರಟಿಯ ಕಾರಣ ಕುಳಿಸಿಲೆ. ಕೀರವಾಣಿ ಗಿಳಿಯ ನುಡಿಯಂತೆ ನಿನ್ನ ನುಡಿ, ತಪ್ಪಲ್ಲ ತಿಳಿದವರು ಆಡಿದ್ದು. ಯುಕ್ತಿಯುಕ್ತಂ ವಚೋಗ್ರಾಹ್ಯಂ ಬಾಲಾದಪಿ ಶುಕಾದಪಿ. ಯುಕ್ತವಾದ ನುಡಿಯನ್ನು ಮಗು ಹೇಳಿದ್ರು, ಗಿಳಿ ನುಡಿದರೂ ಕೇಳಬೇಕಂತೆ. ನಾ ಹೋಗುವಾಗ ನಿನಗೆ ಕುತೂಹಲ, ತಪ್ಪಲ್ಲ. ಗಂಡನ ಗಮನದಲ್ಲಿ ಹೆಂಡತಿ ಯಾವತ್ತೂ ತಾನು ಜಾಗೃತಳಾಗಬೇಕು. ಗಂಡನ ಅಸ್ತಿತ್ವ ಇರುವುದು ಹೆಂಡತಿ ಎನ್ನುವ ಪಂಚಾಂಗದ ಮೇಲೆ ಅಲ್ವೇ? ಈ ವೇಳೆಯಲ್ಲಿ ನೀ ಕೇಳಿದ್ದು ಸರಿ. ಈಗ ತಾನೇ ಬಂದರಲ್ಲ, ಎಷ್ಟು ಮಂದಿ ಇದ್ರು ಗೊತ್ತಾ? ಬಹಳ ಮಂದಿ ಇದ್ರು. ಅವರೆಲ್ಲ ಎಲ್ಲಿ ಹೋದ್ರು ಕಾಂತೆ? ಎಲ್ಲಿಗೆ ಹೋದ್ರು? ಈಗ ಅವರು ಅವರವರ ಮನೆಗೆ ಹೋದ್ರು. ಯಾಕೆ ಹೋದ್ರು ಅಂತ ಬೇಡುವ? ಯಾರು ಯಾರು ಬಂದವರು? ದೇವತೆಗಳು. ಅದೇ ಬಂದವರನ್ನು ಕಂಡಿದ್ದೇನೆ ನಾನು. ಈಗ ಮನೆಗೆ ಮುಟ್ಟಿದ್ದಾರೋ ಅನ್ನೋದು ಮುಖ್ಯ. ಯಾಕೆ? ಅವರ ಮನೆಯೇ ಯಾರ್ಯಾರ ವಾಸಸ್ಥಾನ ಆಗಿದೆ. ಹೌದಾ? ಅಂದ್ರೆ ದೇವಲೋಕ ದುಷ್ಟನಾದ ನರಕ ದೈತ್ಯನ ವಶವಾಗಿದೆ. ಮಂತ್ರಿ ಮುಖ್ಯರನ್ನೆಲ್ಲ ಸೇರಿಸಿಕೊಂಡು ದೇವ ಭೂಮಿಯನ್ನು ತಾನು ವಶಗೈದುಕೊಂಡಿದ್ದಾನೆ. ಅಷ್ಟು ಮಾತ್ರವೇ ಮತ್ತೆ ಇಲ್ಲ, ದೇವಲೋಕದ ಸಂಪದವನ್ನು ತಾ ಸೂರೆಗೊಂಡವನಿದ್ದಾನೆ. ಒಂದೆರಡಿ ಮತ್ತೇನು? ಅದಿತಿ ದೇವಿಯ ಕುಂಡಲ, ವರುಣನ ಪಾಶ, ಯಮನ ದಂಡ, ಕುಬೇರನ ನಿಧಿ ಎಲ್ಲವನ್ನು ತನ್ನ ಪುರಕ್ಕೊಯ್ದಿದ್ದಾನಂತೆ. ಶಚಿಯನ್ನೇ ಇಂದ್ರ ಸತಿ ಅವಳನ್ನೇ ಅಪೇಕ್ಷೆ ಪಟ್ಟಿದ್ದಾನಂತೆ. ಅಂತಹ ಮದಾಂಧನನ್ನು ಮರ್ಪಿಸಿ ಸುರ ಸಂಪದವನ್ನು ಸುರ ಭೂಮಿಗೆ ಒಪ್ಪಿಸುವುದಕ್ಕೆ ನಾ ಹೊರಟು ನಿಂತಿದ್ದೇನೆ. ಹೋಗಿ ಬರ್ತೇನೆ. ಸೇಕರಿಸಿ ಕೊಡುವುದು ಯಾರಿಗೆ? ದೇವೇಂದ್ರನಿಗೆ. ಅಂದ್ರೆ ಹೋಗುವುದೀಗ ದೇವಲೋಕಕ್ಕೆ, ಸ್ವರ್ಗಲೋಕಕ್ಕೆ. ಸತ್ಯ, ನಿಜ, ಸತ್ಯ. ಇದು ಸಂತೋಷವಾಯಿತು ಕಾಂತ. ಓ ಕಾಂತ. ಕಾಂತೆ. ಓ ಓ ಕಾಂತ. ಓ ಕಾಂತ.
ಸಂತೋಷವಾಯ್ತು ನಿಮ್ಮ ಮಾತು ಕೇಳಿ. ನೀನು ಎಷ್ಟು ಕುಣಿದದ್ದು ಇಲ್ಲಿವರೆಗೆ ನೋಡ್ಲಿಲ್ಲ. ಹೌದಾ? ಇವತ್ತು ಬಹಳ ಕುಣಿಯುತ್ತಾ ಇದ್ದಿ, ಕುಪ್ಪಳಿಸ್ತಾ ಇದ್ದಿ. ನಿಜವಾಗಿ ಹೇಳ್ಬೇಕಾ? ಕಡಿಮೆ ಅಂತ ಇವತ್ತು. ಯಾಕೆ ಅವಸರವಾಗಿ ಹೊರಟಂತಹ ಸಂದರ್ಭ, ಅವಸರವಾಗಿ ಹೋಗಬೇಕಾಗಿರುವುದು ನಮ್ಮ ಕರ್ತವ್ಯವೂ ಹೌದು. ಹಾಗಾಗಿ ಹರುಷವಾಗಿ ನನಗೆ ನೀವು ದುಷ್ಟನನ್ನು ಕೊಲ್ಲುವುದು ಹರುಷ. ಸರಿ, ನೀವು ಸ್ವರ್ಗಕ್ಕೆ ಹೋಗ್ತೀರಲ್ಲ. ಹೌದು. ಮತ್ತೂ ಸಂತೋಷವಾಯ್ತು ನನಗೆ ಅಂತ. ಸ್ವರ್ಗಕ್ಕೆ ಹೋಗುವುದಂದ್ರೆ ಅಯ್ಯೋ ಅಪಾರ್ಥ ಅಲ್ಲ, ನೀವು ಸ್ವರ್ಗಕ್ಕೆ ಹೋಗಿ ಅದಕ್ಕೆ ಹೇಳುವುದು. ಯಾವತ್ತೂ ಕೂಡ ಗಂಡನಾದವನು ಮಾತು ತಪ್ಪುವುದಿಲ್ಲ ಎನ್ನುವ ಹಾಗೆ ಕೊಟ್ಟಂತಹ ಮಾತನ್ನು ನಡೆಸಿಕೊಡ್ತಾನೆ ಎನ್ನುವುದಕ್ಕೆ ನೀವೇ ಸಾಕ್ಷಿ ಸ್ವಾಮಿ. ನಮಗೆ ಆಡಿದ್ರೆ ಹೋಯಿತು, ಮತ್ತೆ ನಡೆಸುವುದೇ ಅಂತ ನುಡಿದಂತೆ ನಡೆದಿದ್ದೇವೆ ಅಂತ ನಾಳೆ ಹೇಳ್ಬೇಕು. ನುಡಿದದ್ದೊಂದು ನಡೆದದ್ದೊಂದು ಆಗಬಾರದು. ಆ ರೀತಿ ಆಯ್ತು ಎಂದಾದ್ರೆ ಅಪಪ್ರಚಾರ ಆಗುವುದು ಎಲ್ಲಿಗೆ? ನಮ್ಮ ಕ್ಷೇತ್ರಕ್ಕೆ ಇಲ್ಲಿ ಅಲ್ವೇ? ಆ ರೀತಿ ಆಗಕೂಡದು. ನೀವಂತವರಲ್ಲ. ಒಳಗಿರು. ಎಲ್ಲಿ? ಶೀಘ್ರವಾಗಿ ನಾ ಹೇಳಿದ ಮಾತನ್ನು ನಡೆಸಲು. ಸ್ವಾಮಿ, ನೀವು ಹೇಳಿದ ಮಾತು ಹೌದು. ಯಾವ ಮಾತು? ಈಗ ದುಷ್ಟನ ವಧೆ. ಹೌದು. ಯಾರಿಗೆ ಮಾತು ಕೊಟ್ಟದ್ದು? ದೇವೇಂದ್ರನಿಗೆ. ಮತ್ತೆ ಮಾತು ಕೊಟ್ಟದ್ದು ಹೌದು. ಇಲ್ಲಿ ದೇವೇಂದ್ರ ವಿಚಾರ ಹೇಳಿದ್ದಲ್ಲ ನಾನು ಅಂತ. ಈಗ ನಿನ್ನದ್ದು ಪ್ರಸಂಗ ಬೇರೆ ಉಂಟಾ? ನನ್ನ ಪ್ರಸಂಗ ಬೇರೆ ಉಂಟು ಅಂತ. ಸ್ವಲ್ಪ ಬೇರೆ ಉಂಟು. ಈಗ ಏನು ನಿಮ್ಗೆ ಗೊತ್ತಿಲ್ವಾ? ಸ್ವಲ್ಪ ಹಿಂದಕ್ಕೆ ಹೋಗಿ. ನೀವು ಎಲ್ಲಿಗೆ? ಹಿಂದಕ್ಕೆ. ಅಯ್ಯೋ ದೇವ್ರೆ, ಹಾಗೆಲ್ಲ ಹೇಳಿ. ಮತ್ತೆ ಯೋಚನೆಯಲ್ಲಿ ಸ್ವಲ್ಪ ಹಿಂದಕ್ಕೆ ಹೋಗ್ಬೇಕು ನೀವು. ಏನು ವಿಷಯ? ಏನು ನೆನಪೇ ಇಲ್ವೇ ನಿಮಗೆ? ಸ್ವಾಮಿ, ಈ ಹಿಂದೆ ದ್ವಾರಕ್ಕೆ ದೇವಋಷಿಗಳಂತಹ ನಾರದರ ಆಗಮನವಾಗಿತ್ತು. ಸರಿ, ಹೌದಾ? ಬರುವಂತಹ ಸಂದರ್ಭ ಬರೀ ಕೈಯಲ್ಲಿ ಬರ್ಲಿಲ್ಲ ಅವರು.
ಸುರಪಾರಿಜಾತವೊಂದನ್ನು ತಂದಿದ್ರು. ಓ ಈಗ ನಿನ್ನದ್ದು ಇನ್ನೊಂದು ಪ್ರಸಂಗವ. ಅದೇ ಪ್ರಸಂಗ. ಪಾರಿಜಾತ ಅದೇನು ಹಾಗಾಗುವುದು. ಅಲ್ಲಲ್ಲ ಅದೇ ಅವರು ಕೊಟ್ಟಿದ್ದಾರೆ. ಹೌದಾ? ಅವರೇ ಹೇಳಿದಂತಹ ಮಾತು ಪ್ರೀತಿಯ ಸತಿಗೆ ಮುಡಿಸಬೇಕೆನ್ನುವ ಹಾಗೆ. ನೀವೇನು ಮಾಡಿದ್ರಿ ಸ್ವಾಮಿ? ರುಕ್ಮಿಣಿಗೆ ಮುಡಿಸಿ ಹೋಗಿ ಆ ರುಕ್ಮಿಣಿ ಹತ್ರಗೆ ಮುಡಿಸಿದ್ರಲ್ಲ, ಸಿಟ್ಟುಕೊಂಡವಳು ನಾನು. ನಿಜ. ಅಂತಪುರದ ಬಾಗಿಲನ್ನೇ ಹಾಕಿದ್ದೇನೆ. ಒಂದು ಬಾಗಿಲು ತೆಗೆಸುವುದಕ್ಕೆ ನಾ ಪಟ್ಟ ಪ್ರಯತ್ನ ಎಷ್ಟು. ಹೌದಾ? ಆ ಸಂದರ್ಭ ನೀವು ಹೇಳಿಲ್ವಾ, ಭಾಮ ಭಾಮ ಚಿಂತಿಸ್ಬೇಡ, ನಿನಗೆ ಮರ ತೋರಿಸ್ತೀನಿ ಅಂತ ಹೇಳಿಲ್ವಾ ನೀವು? ನೀ ಚಿಂತಿಸ್ಬೇಡ, ಈ ಸಲ ನಿನಗೊಂದು ಮರ ತೋರಿಸ್ತೇನೆ. ಯಾವ ಮರ? ಯಾವ ಮರದ ಬೇಕೋ ಬೇಡ ಈಗ? ಅದೇ ಪಾರಿಜಾತದ ಮರ. ಅದನ್ನೇ ನಾನು ಹೇಳಿದ್ದು. ಸುರಪಾರಿಜಾತ ವೃಕ್ಷವನ್ನೇ ತೋರಿಸ್ತೀನಿ ನಮಗೆ ಮಾತನ್ನು ಕೊಟ್ಟಿದ್ದೀರಾ ನೀವು. ಸರಿ, ಅದಕ್ಕಾಗಿ ದಿವೇ ಸಕಾಲ ಸ್ವಾಮಿ ದುಷ್ಟ ನರಕಾಸುರನ ವಧಿಯರಂತಹ ಬಳಿಕ ಸುವಸ್ತುವನ್ನು ಕೊಡುವುದಕ್ಕೆ ಸ್ವರ್ಗಲೋಕಕ್ಕೆ ಹೋಗ್ತೇವೆ. ಆ ದೇವತೆಗಳಿಗೆ ಸುವಸ್ತುಗಳನ್ನು ಕೊಟ್ಟು ಆ ಬಳಿಕ ನಂದನವನದ ಕಡೆಗೆ ಹೋಗಿ ಆ ಸುರಪಾರಿಜಾತ ವೃಕ್ಷವನ್ನು ಕಾಣಬೇಕೆನ್ನುವಾಗ ಆಸೆಯಾಗಿದೆ. ಸತ್ಯಭಾಮ, ಏನು ನಾವು ಹೊರಟದ್ದು ಯುದ್ಧಕ್ಕೆ, ವಿಹಾರಕ್ಕಲ್ಲ. ಅಲ್ಲ, ಹೆಂಡತಿಯನ್ನು ಜೊತೆ ಸೇರಿಸಿಕೊಂಡು ಹೋಗುವುದು ವಿಹಾರಾರ್ಥಿಯಾಗಿ ಹೋಗುವಾಗ ದುಷ್ಟನಾದ ರಕ್ಕಸನನ್ನು ಮತಿಸುವ ಕಾಲದಲ್ಲಿ ಸತಿಯನ್ನು ಸಂರಕ್ಷಿಸುವುದಷ್ಟು ಸುಲಭ ಅಲ್ಲ. ಹಾಗಾದ ಕಾರಣ ಅಲ್ಲಿನ ಸತೀಶ ಅಲ್ಲ, ಸತಿಗೆ ಈಶ ಅಲ್ಲ, ದಾನವಾಂತಕ. ಆದ್ದರಿಂದ ಸತಿಗೆ ಈಶನಾಗಿ ಸತೀಶನಾಗಿ ನಿನ್ನನ್ಗೆ ಕೊಡಬೇಕಾದ್ದನ್ನು ಕೊಡುವ ಕಾಲ ಮುಂದೆ ಬಂದಿತು. ಈಗಾಗುದಿಲ್ಲ. ಹೆಂಡತಿಗೆ ಕಾವಲಾಗಿ ನೀವಿರ್ತೀರಲ್ಲ ಕಥೆ ರೂಪದಲ್ಲಿ, ಅಷ್ಟು ಸಾಕು ಅಂತ ನಮಗೆ. ಕಾವಲಾಗಿ ಇರಬಹುದು, ಮತ್ತೆ ಆದ್ರೆ ಲೋಕದ ಕಾವಲು ನನಗೆ ಹೊಣೆಗಾರಿಕೆ. ಹೊಣೆಗಾರಿಕೆ ಹೌದು ಸ್ವಾಮಿ. ನಾನು ಸಖಿಯರಿಗೆ ಇಷ್ಟವರೆ ಕಥೆಯನ್ನು ಹೇಳಿದಂತಹ ಕಥೆಯನ್ನು ಕೇಳಿದ್ದೇನೆ. ನನ್ನ ಗಂಡ ಹೀಗೆ ಮಾಡಿದ್ದಾರೆ, ಹಾಗೆ ಮಾಡಿದ್ದಾರೆ, ಅವರನ್ನು ಕೊಂದಿದ್ದಾರೆ, ಇವರನ್ನು ಕೊಂದಿದ್ದಾರೆ ಎನ್ನುವ ಹಾಗೆ. ಕಣ್ಣಾರೆ ಕಂಡವಳು ನಾನಲ್ಲ, ಅದಕ್ಕಿದು ದಾರಿಯಾಗ್ತದೆ ಎನ್ನುವ ಹಾಗೆ ಭಾವಿಸಿಕೊಂಡಿದ್ದೇನೆ. ಈಗ ಕರ್ಕೊಂಡು ಹೋಗ್ತಿರೋ ನನ್ನ ಸಮರವನ್ನು ನಿನಗೆ ಕಾಣಬೇಕು. ಆಗ್ಲಿಕ್ಕಿಲ್ಲ. ಆಗ್ಲಿಕ್ಕಿಲ್ವಾ? ನೀವು ಹೊರಟದೆಯಾ? ಆಯ್ತು, ಹೋಗಿ. ಈಗ ನೀನು ಒಳಗೆ ಆಯ್ತು, ನೀವು ಹೋಗಿ. ಎಷ್ಟು ಒಳ್ಳೆಯವಳು. ಮನೆಗೆ ಬರ್ತೀರಲ್ಲ, ಮನೆಗೆ ಬರ್ತೀರಲ್ಲ, ಮನೆಗೆ ಬರ್ತೇನೆ. ಮನೆಗೆ ಬರ್ತೀರಲ್ಲ, ಬಾಗಿಲು ತೆಗೆಯುವುದು ನಾನೇ ಅಲ್ವಾ? ನೋಡು, ಹೋಗಿ ನೋಡುವ. ತೆಗಿತೇನೆ ಬಾಗಿಲು. ಬಾಗಿಲು ಹಾಕಿ ಕೂತ್ಕೊಳ್ತೇನೆ, ತೆಗೆಯುವುದೇ ಇಲ್ಲ. ಮತ್ತೆ ತೊಂದ್ರೆ ಇಲ್ಲ, ನಮಗೆ ಕೆಲವು ಬಾಗಿಲೆಲ್ಲ ಉಂಟು ತೆಗೆಸಲಿಕ್ಕೆ. ಅಷ್ಟಕ್ಕೆಲ್ಲ ಸಿಟ್ಟು ಮಾಡಿಕೊಂಡ್ರೆ ಹೇಗೆ ನೀವು? ಸತ್ಯಭಾಮ, ಬೇಸರ ಪಡಬೇಡ. ವಿನೋದಕ್ಕಾಗಿ ಆಡಿದೆ. ದುಷ್ಟ ಮತನ ಕಾಯಕದಲ್ಲಿ ನಿನ್ನ ಆಶೆಯನ್ನು ಕೈಗೂಡಿಸುವುದಕ್ಕೆ ಪತಿಯಾಗಿ ಸಿದ್ಧನಿದ್ದೇನೆ. ಗರುಡ ಸಿದ್ಧನಾಗಿದ್ದಾನೆ. ಸಾಗುವ. ಗರುಡಾರೂಢನಾಗಿ ಸುದರ್ಶನ ಪಾಣಿಯಾಗಿ ನಿನ್ನ ಜೊತೆ ಸೇರಿಕೊಂಡು ಬಂದು ಸೇರಿದ್ದೆ ಇದು ರಾಜ್ಯೋತಿಷ್ಯ ನಗರದ ಹೊರಭಾಗ. ಹೌದು, ನೋಡಿದೆಯಾ? ಸಪ್ತ ದುರ್ಗಗಳಿಂದ ಪರಿವೇಷ್ಟಿತವಾದ ನಗರಿ ಇದು. ಇಲ್ಲಿದ್ದುಕೊಂಡೇ ಅನ್ಯಾಯವನ್ನು ಮಾಡುತ್ತಾ ಇದ್ದಾನೆ. ಎಲ್ಲಿ ಕೋಟೆ ಕೊತ್ತಲಗಳುಂಟು, ಎಲ್ಲಿ ಗುಡ್ಡಗಾಡುಗಳುಂಟು, ಅದರ ನಡುವನ್ನು ಶೋಧಿಸಬೇಕಾದ್ದು ಪ್ರಾಜ್ಞನ ಕರ್ತವ್ಯ. ಜೀವನ ದುಷ್ಕಾರ್ಯದ ರಕ್ಷಣೆಗೆ ಇರುವ ಈ ತಡೆಗಳು ಇದನ್ನು ಮತಿಸಲೇಬೇಕು. ಅದಕ್ಕೆ ಬೇಕಾಗಿ ಒಂದೊಂದೇ ದುರ್ಗಗಳು, ಜಲದುರ್ಗ, ನೆಲದುರ್ಗ, ಅಗ್ನಿದುರ್ಗ, ವಾಯುದುರ್ಗ, ಆಕಾಶ ದುರ್ಗವೇ ಮೊದಲಾದಂತಹ ಸಪ್ತ ದುರ್ಗಗಳನ್ನು ಬೈದಿದ್ದೇನೆ. ಆಯ್ತಾ? ಆಯ್ತು. ಇದರಾಚೆಗೆ ಮುಗಿಯಿತು ಅಂತ ಭಾವಿಸುವುದಕ್ಕಿಲ್ಲ. ಮತ್ತೆ ನೋಡಿದೆಯಾ ಏನು ಬೇಲಿ ಇದು? ಹೌದು, ಈ ಪುರದ ರಕ್ಷಣೆಯ ಬೇಲಿ. ಯಾರು ಜೇಡವೊಂದು ಬಳೆಯನ್ನು ನೇಯ್ದಂತೆ ತಾನು ನೇಯ್ದು ಮಾಡಿದಂತಹ ಬೇಲಿ ಇದು ಇಲ್ಲಿಯ ರಕ್ಷಣೆಯ ಬೇಲಿ. ಇದನ್ನು ಕಟ್ಟಿದವ ಮುರಾಸುರ. ಅವನ 6000 ಪಾಶಗಳಿಂದ ಇದನ್ನು ಸಂರಕ್ಷಿಸ್ತಾ ಇದ್ದಾನೆ. ದುಷ್ಟನ ರಕ್ಷಣೆಯ ಕೋಟೆಯನ್ನು ಹೊಡೆದು ಅದರ ಒಳ ಹೊಕ್ಕಾದರೂ ಹೊಡೆಯಬಲ್ಲವನಿಗೆ
ಸನಾತನಿ ಅಂತ ಹೆಸರು. ಆದ್ದರಿಂದ ನಮ್ಮನ್ನು ಕೆಣಕಿದವರಿಗೆ ಈ ಸಲ ಉತ್ತರ ಕೊಡದೆ ಹೋದ್ರೆ ನಾವು ಹಿಡಿದದ್ದಕ್ಕೆ ಏನು ಮರ್ಯಾದೆ ಉಂಟು? ನಮಗೆ ಕೊಳಲು ಊದಿಯೂ ಗೊತ್ತು, ಸುದರ್ಶನ ಧರಿಸಿಯೂ ಗೊತ್ತು, ಅದನ್ನು ಕಾಣಿಸಬೇಕು. ಆದ್ದರಿಂದ ಈ ಬೇಲಿಯನ್ನು ತುಂಡರಿಸ್ತೇವೆ ನೋಡಿ. ಇನ್ನೇಕೆ ಯೋಚಿಸುವುದು? ಇದು ಎತ್ತರದ ಪ್ರದೇಶವನ್ನು ಏರೋಣ, ವರ ಪಾಂಚಜನ್ಯವನ್ನು ಮೊಳಗಿಸುವ. ಶಂಕರಧ್ವನಿಯ ಆಲಿದಯ ನರಕಾಸುರನಿಗೆ ಮಾವನಾಗಿಯೂ ಮಂತ್ರಿ ಆಗಿಯೂ ವ್ಯವಹರಿಸ್ತಾ ಇದ್ದವ ಪುರಾಸುರ ನಾಡು. ಆದ್ರೆ ಇಂದಿನ ದಿವಸ ಸ್ವರ್ಗಲೋಕವನ್ನು ಗೆದ್ದು ವಿಶ್ರಾಂತಿಯಲ್ಲಿ ದೊರಕಿದಂತಹ ಸಮಯ. ನಾವು ಮತ್ತೊಬ್ಬರ ಎದೆಯನ್ನು ನಡಗಿಸುವುದಕ್ಕಿಂತವರು. ಆದ್ರೆ ಇಂದು ಹಾಗಲ್ಲ, ಅಸುರರ ಎದೆಯೇ ನಡುಗುವ ಹಾಗೆ ಒಂದು ಸ್ವರ ಕೇಳುತ್ತಾ ಇದೆಯಲ್ಲ, ಇದು ಮೆರೆವ ಶಂಖಧ್ವನಿ ಅಂತ ನನಗೆ ಗೊತ್ತಾಯಿತು. ಮೆರೆಸಿದವರ ಬಗ್ಗೆ ಆಲೋಚನೆ ಮಾಡುವುದಲ್ಲ, ಇಲ್ಲಿಯ ಭದ್ರತೆಗಾಗಿ ಸಪ್ತ ದುರ್ಗಗಳಿತ್ತು, ಅದನ್ನು ಕೂಡ ಕತ್ತರಿಸಲ್ಪಟ್ಟಿದ್ದಾನೆ. ನನ್ನಿಂದಲೇ ಭದ್ರವಾಗಿರಿಸುವಂತಹ 6,000 ಪುರಭಾಷೆಗಳು ಅದನ್ನು ತುಂಡರಿಸಿ ಒಳ ಪ್ರವೇಶ ಮಾಡಿದ್ದಾರಂದ್ರೆ ಅವರು ಹೆದರಿಕೆ ಇಲ್ಲದೆ ಇಲ್ಲಿಗೆ ಬಂದಿದ್ದಾರೆ ಎಂಬುದು ಅರ್ಥ. ಬಂದವರು ಯಾರೇ ಆಗಿರಲಿ ನಮ್ಮ ದೇವನಾದಂತಹ ಪರಮೇಶ್ವರ ಅವನೇ ಒಂದೊಮ್ಮೆಗೆ ಬರಲಿ. ಹೆದರುವವರು ನಾವಲ್ಲ, ಯಾರು ಬಂದಿದ್ದರನ್ನುವುದನ್ನು ತಿಳಿಯಬೇಕಾಗಿದೆ. ಮುಂದೆ ಸರಿ ನೀನು ಈ ಕತ್ತಲೆಯಲ್ಲಿ ಎಲ್ಲಿದ್ದೆ ಅಂತ ನನಗೆ ಕಾಣುವುದಿಲ್ಲ. ಅಲ್ಲಾದರೂ ಕಾಣ್ತದಲ್ಲ. ಈಗ ಕಂಡದ್ದು ಅದು ಮಾತ್ರ. ಏನು ಏನು ಮಿನುಗುತ್ತಾ ಇದೆ ಹಲ್ಲು. ನೀನೇನು ಮಸಿವರ್ಣದವ.
ನಮ್ಮ ಬಣ್ಣ ಹೇಗಿದೆ ನೋಡು, ನಿನ್ನ ಬಣ್ಣ ಹೇಗಿದೆ ನೋಡು. ನಿಮ್ಮ ಬಣ್ಣ ಯಾವುದು ಅಂತ ಯಾವ ಭೂಪಟದಲ್ಲಿಯೂ ಗೊತ್ತಾಗ್ಲಿಕ್ಕಿಲ್ಲ. ಯಾಕೆ? ನಿಮ್ಮದ್ದು ವಿಚಿತ್ರ ಬಣ್ಣ. ಅಲ್ಲ, ನಮ್ಮದು ಕತ್ತಲೆಯಲ್ಲಿ ಕಾಣುವ ಬಣ್ಣ, ಹಾಗೆ ನಿನ್ನದು ಬೆಳಕಿನಲ್ಲಿ ಕಾಣುವ ಬಣ್ಣ. ಹಾಗಾಗಿ ನನಗೆ ಯಾರಂತ ಗೊತ್ತಾಗ್ಲಿಲ್ಲ. ನಮ್ಮದ್ದು ಕತ್ತಲೆಯಲ್ಲಿ ಬೆಳಕು ಹುಡುಕುವ ಬಣ್ಣ. ಹೌದಾ? ಆದ್ರೆ ಈಗ ಬೆಳಕು ನನಗೆ ಅದರಿಂದ ಕಂಡದಲ್ಲ, ನಿನ್ನ ಹಲ್ಲಿನಿಂದ ಮಾತ್ರ ಕಂಡ. ನಿಮ್ಮದ್ದು ಕತ್ತಲೆಯಲ್ಲಿ ಕೊಳಕು ಹುಡುಕುವ ಬಣ್ಣ. ಯಾರು ಹೇಳಿದ್ದು? ನಾವು ಹೇಳುವುದು. ಮತ್ತೆ ನೀನು ಕತ್ತಲೆಗೆ ರಾಕ್ಷಸರ ಬದುಕಿನ ಬಣ್ಣವೇ ನಿಶಾಚರ. ಈಗ ನಾವು ಕೊಳಕು ಹುಡುಕುತ್ತಿದ್ರೆ ನೀನು ಇಲ್ಲಿಗೆ ಬಂದದ್ದು ಯಾಕೆ? ಮತ್ತೆ ನಿಮ್ಮ ಕೊಳಕನ್ನು ಕಳೆಯುವುದಕ್ಕೆ. ಓಹೋ, ಹಾಗೆ ಸರಿಯಾಗಿ ಕೇಳಿ ಸಿಗೋ. ನೀನು ಒಬ್ಬರೇ ಬಂದದಲ್ಲ. ಗೃಹಪ್ರವೇಶವನ್ನು ಮಾಡುವಾಗ ನಮ್ಮ ಎದೆಯನ್ನು ನಡುಕು ಹಾಗೆ ಮಾಡಿರುವ ನೀನೇನೋ? ನಾನೇ. ಪುರಭಾಷವನ್ನು ಕತ್ತರಿಸಿದೆಯಾ? ನಿಜ. ಸಪ್ತ ದುರ್ಗಗಳನ್ನೆಲ್ಲ ತುಂಡರಿಸಿದೆಯಾ? ಸತ್ಯ. ಸಾಲದು. ನಿನ್ನ ಜೊತೆಯಲ್ಲಿದ್ದಾಳಲ್ಲ ಶಶಿಮುಖಿ, ನನ್ನ ಮಡದಿ. ಏನು? ಕಪ್ಪು ಬಣ್ಣ ಇದ್ರೆ ಸಾಲದು, ಗುಣ ಬಿಳಿಬೇಕು. ಮುಖ ನೋಡಿ ವರಿಸುವ ಹೆಣ್ಣು ಮಕ್ಕಳು ಯಾವಾಗಲೂ ಅರ್ಥ ಮಾಡಿಕೊಳ್ಳಬೇಕು. ರೂಪ ನೋಡಿ ವರಿಸುವುದಲ್ಲ, ಗುಣ ನೋಡಿ ಯಾವ ಹೆಣ್ಣು ಮಕ್ಕಳು ಹುಡುಗರನ್ನು ವರಿಸ್ತಾರೋ ಅವರು ಕೊನೆವರೆಗೆ ಗಂಡನ ಜೊತೆಯಲ್ಲಿರ್ತಾರೆ. ರೂಪ ಮುಖ ನೋಡಿ ಯಾವ ಹೆಣ್ಣು ಮಕ್ಕಳು ವರಿಸ್ತಾರೋ ಅವರು ಕೊನೆವರೆಗೆ ಒಟ್ಟಿಗೆ ಇರ್ತಾರೆ ಅಂತ ಹೇಳಲಿಕ್ಕೆ ಕಷ್ಟ. ನಿನ್ನ ಎರಡನ್ನೂ ಮೆಚ್ಚಿ ಮದುವೆ ಆದದಾಕೆ ಅಲ್ಲ, ನಿನ್ನ ಮಾತು ನೋಡಿಯೇ ಮೆಚ್ಚಿದಾಗಿರ್ಬೇಕು. ಸರಿ, ಮಾತಿಗೆ ಮೋಡಿಯಿಂದಲೇ ಆಕೆ ನೀನು ವರಿಸಿದಾಗಿರ್ಬೇಕು. ವಾಕ್ಯ ಎನ್ನುವುದು ಗುಣಗ್ರಾಹಿ ಆಗಬೇಕು. ಹೌದಾ? ಎಂತಹ ಮೋಡಿ ಮಾಡಿದ್ರು ಕೂಡ ಇನ್ನು ಅವಳಿಂದ ಕೈಗೆ ಸಿಗುವ ಹಾಗಿಲ್ಲ. ಶಶಿಮುಖಿ ಏನು ಎನ್ನ ವಶಗಿತ್ತು ನಡೆಯಲಿಲ್ಲ. ನೀ ಇಲ್ಲಿ ಅಮಾತ್ಯ ಎನ್ನುವುದರ್ಥವಾಯಿತು. ಹೇಗೆ? ದುಷ್ಟನಿದ್ದಾನೆ ನರಕ ದೈತ್ಯ. ಕೇವಲ ಒಬ್ಬ ಕೃಷ್ಣನ ಯೋಚನೆ ಅಲ್ಲ, ಮತ್ತೆ ಲೋಕವೇ ಹೇಳುತ್ತಾ ಕೊಡ್ತಾ ಇರುವ ಸೂಚನೆ ಏನು? ಆದ್ದರಿಂದಲೇ ಪ್ರಶ್ನಿಸುವುದಕ್ಕೆ ಬಂದಿದ್ದೇನೆ. ನಿಮ್ಮದ್ದಾದಂತಹ ಪ್ರಾಗ್ಜ್ಯೋತಿಷ್ಯ ನಗರಿಯಲ್ಲಿದ್ದುಕೊಂಡು ನೆಲವನ್ನೇ ನೀವು ಸ್ವರ್ಗ ಮಾಡಬೇಕಿತ್ತು. ಬದಲಾಗಿ ಸ್ವರ್ಗವನ್ನೇ ನೆಲಕ್ಕೆ ತರುತ್ತೇನೆ ಅಂತ ಹೊರಟಿದ್ದೀನಿ ಅಂತ. ಇದು ನಿಮ್ಮ ಹುಂಬತನ ಅಂತ ಅರ್ಥ. ಹಾಗಾಗಿ ಎಚ್ಚರಿಸ್ತಾ ಇದ್ದೇನೆ, ನೀ ಬಣ್ಣ ನೋಡಬೇಡ. ಕಪ್ಪು ಕಪ್ಪೆಂದು ಹೀಯಾಳಿಸದಿರು ಕಣ್ಯ. ಕಪ್ಪಾದ ಹಸುವ ಕರೆದರೆ ಹಾಲು ಕಪ್ಪೆ. ನಾವು ಯಾವತ್ತಿದ್ದರೂ ಹಣೆಗೆ ಇಟ್ಟುಕೊಳ್ಳುವಂತಹ ಕಸ್ತೂರಿ, ಅದರ ಮೌಲ್ಯವನ್ನು ನೋಡಬೇಕು. ಬಣ್ಣ ಕಪ್ಪಾಗಿರಬಹುದು, ಕರಿಗಲ್ಲನ್ನು ಕಡೆದಾಗ ಆಗುವುದು ಮೂರ್ತಿ, ಅದರಲ್ಲಿ ಮಂತ್ರೋಚ್ಚರಣೆಗೈದಾಗ ಬರುವುದು ಮೂರ್ತ ಸ್ವರೂಪದಲ್ಲಿ ಭಗವತ್ ತತ್ವ. ಆದ್ದರಿಂದ ಎನ್ನ ಹೊರಗು ನೋಡಬೇಡ, ಎನ್ನ ಒಳಗ ನೋಡು. ಹೀಗೆ ತೆರೆಯುವುದಲ್ವೋ, ಇದನ್ನೇ ಮೂರ್ಖತನ ಅಂತ ಹೇಳುವುದು. ತೋರಿಸು ಅಂತ ಹೇಳುವುದಲ್ಲ, ಹುಡುಕುವ ಯತ್ನ ಮಾಡಬೇಕು. ಅದು ಸುಳ್ಳು, ಅದನ್ನು ನಾಶ ಮಾಡ್ತೇವೆ ಅಂತ ಹೇಳುವುದಲ್ಲ, ಅದನ್ನು ಅನ್ವೇಷಿಸುವುದಕ್ಕೆ ಕಲಿಯಬೇಕು. ನೀನೊಬ್ಬ ಮಂತ್ರಿ, ಮಂತ್ರಿಯಾದವನು ಅನ್ವೇಷಣಾ ಬುದ್ಧಿ ಉಳ್ಳವನಾಗಬೇಕು. ಎಲ್ಲಿಯೋ ಇದ್ದುಕೊಂಡು ಯಾವುದನ್ನೋ ನೋಡಿಕೊಂಡು ಬಾಯಿಗೆ ಬಂದಂತೆ ಹೇಳಿಕೆ ಕೊಡುವುದಲ್ವೋ. ನಿನ್ನ ಸಮಕ್ಷದಲ್ಲಿ ನಿಂತಿರುವ ನಾನೇ ಇವತ್ತು ಅರುತ್ತೇನೆ. ಶಾಸ್ತ್ರ ಸನಾತನ, ಬದುಕು ನೂತನ, ಪರಿಸ್ಥಿತಿ ನೂತನ, ಪ್ರಕೃತಿ ಸನಾತನ, ಪುರುಷ ಸನಾತನ, ಸ್ತ್ರೀ ನೂತನ. ಹತ್ತರಿಂದ ಒಂದರಲ್ಲಿ ಸನಾತನ ಉಂಟು, ಇನ್ನೊಂದರಲ್ಲಿ ನೂತನ ಉಂಟು. ನೂತನ ಸನಾತನದ ಸಮ್ಮಿಶ್ರವೇ ಜೀವನ. ಇದನ್ನು ಲೋಕಕ್ಕೆ ಪಾಠ ರೂಪವಾಗಿ ಕೊಟ್ಟುವುದಕ್ಕೆ ಬಂದವನಿಗೆ ಕೇಶವ, ಕೃಷ್ಣ ಅಂತ ಹೆಸರು. ಇದನ್ನು ಖಂಡಿಸುವವರನ್ನು ದಂಡಿಸುತ್ತೇನೆ.
ಎದೆಯನ್ನು ಪ್ರಸಾರ ಮಾಡುವುದಕ್ಕೆ ಇಲ್ಲಿಗೆ ಬಂದದ್ದ. ಗೋಪಾಲ ಕೃಷ್ಣ, ನೀನು ಏನೋ ನೂತನ ಮಾಡಿದ್ದು, ಹಾ. ನಮ್ಮ ಹಾಗೆ ನೂತನ ಮಾಡ್ಲಿಕ್ಕೆ ನಿನ್ನಿಂದ ಸಾಧ್ಯ ಇಲ್ಲ. ಇಲ್ಲವೇ ಇಲ್ಲ. ನಮ್ಮ ನೋಡಿದ್ದು ಪ್ರಾಗ್ಜ್ಯೋತಿಷಿ ಮೊದಲಿತ್ತ. ನಮ್ಮ ನೂತನದಲ್ಲಿ ಯಾವತ್ತಿದ್ದರೂ ಬರುವುದು ಸನಾತನ. ಹೌದಾ? ನಿಮ್ಮ ನೂತನದಲ್ಲಿ ಬರುವುದು ಏನಿದ್ದರೂ ವಿನೂತನ. ನಮಗೆ ಬೇಕಾದದೇ ಸನಾತನ ಬೇಡ, ವಿನೂತನವೇ ಬೇಕು. ಆದ್ದರಿಂದ ವಿನೂತನ ಸ್ಥಿರವಲ್ಲ. ನೀನು ಯಾರು? ನಮ್ಮ ಹಾಗೆ ಒಬ್ಬ ಅರಸನು ಅಲ್ಲ, ಒಬ್ಬ ಗೋಗಳನ್ನು ಮೇಯಿಸುವಂತಹ ಗೋಪಾಲಕ ನೀನು. ನಿಜ. ಗುರುಗಳನ್ನು ಕಾಯ್ದಂತಲ್ಲ, ನಿನ್ನ ಯುಕುತಿ ಎನ್ನಲಿ ಸಲ್ಲ, ಬಲ ಉಂಟಾದರೆ ನನ್ನ ಕತ್ತಿಗೆ ತಲೆಗಳು. ಗೋವುಗಳನ್ನು ಕಾಯುತ್ತೇನೆ, ಗೋಮೇತಿನಿಯನ್ನು ಪರೆಯುತ್ತೇನೆ, ಗೋಪಾಲಕರನ್ನು ವೇದೋತ್ತರಕನಾಗಿ ರಕ್ಷಿಸ್ತೇನೆ. ನಿಮ್ಮಂತ ಯೋಗ್ಯರ ತಲೆ ಕಡಿದು ಮೇತಿನಿಯಲ್ಲಿ ಧಾರ್ಮಿಕತೆ ಸ್ಥಾಪನೆ ಮಾಡ್ತೇನೆ. ಇವತ್ತು ನೀನು ಹುಟ್ಟಲಿಲ್ಲ ಅಂತ ಮಾಡ್ತೀನಿ. ಇವತ್ತು ಯಾವತ್ತೂ ಇತ್ತತ್ತರಿಂದಲೇ ಹೀಗೆ ವರ್ತಿಸಿದ್ದು ಅಲ್ಲ. ಮಧ್ಯರಾತ್ರಿ ಕಾಲ ಗೊತ್ತಿದೆ. ರಾಕ್ಷಸರ ತಾಳವನ್ನು ನೀನು ಪ್ರವೇಶಿಸಿದಿ. ನಿಮ್ಮ ಬದುಕಿನಲ್ಲಿ ನೂತನ ಜ್ಞಾನದ ಜನ್ಮ ಆಗಬೇಕು, ಕೃಷ್ಣನ ಜನ್ಮಾಷ್ಟಮಿ ಆಗಬೇಕು ಅಂತ ಭಾವಿಸಿ ಬಂದದ್ದು. ಏನೇ ಇರ್ಲಿ, ರಾತ್ರಿ ಹೊತ್ತು ರಾಕ್ಷಸರ ತಾಳವನ್ನು ಪ್ರವೇಶಿಸಿದ್ರೆ ಬಹುಶಃ ನೀನು ಸಾಯುವುದಕ್ಕೆ ಬಂದವಂತ ನಿರ್ಧರಿಸುವುದಕ್ಕಾಗ್ತದೆ. ನಾ ಹುಟ್ಟಿದ್ದೆ ನಡುರಾತ್ರಿಯಲ್ಲಿ, ಲೋಕವನ್ನು ಬೆಳಗಿಸುವುದಕ್ಕೆ ನಾವು ರಾತ್ರಿ ಆಯ್ಕೆ ಮಾಡುವುದು. ಇರ್ಲಿ, ಹುಟ್ಟು ಯಾವಾಗ್ಲೂ ಬೇಕಿದ್ರು ಆಗ್ಲಿ. ಆಮೇಲೆ ನೀನು ಬಹಳ ಗಮನಿಸ್ತಾ ಇದ್ದಿ ನನ್ನನ್ನು ಅಂತ ಅರ್ಥ ಆಗ್ತದೆ. ನಿಜ. ಯಾಕೆ ಯಾಕೆ? ನಮ್ಮ ಪುರವನ್ನು ನೀನು ಬಹುಶಃ ಎಷ್ಟು ಸುತ್ತುವರೆದಿದ್ಯಾ ಗೊತ್ತಿಲ್ಲ. ಎಲ್ಲಿಯೂ ನಿನಗೆ ನುಸುಳುವುದಕ್ಕೊಂದಿಷ್ಟು ದಾರಿ ಸಿಗ್ಲಿಲ್ಲ. ಆದ್ದರಿಂದಲೇ ಇನ್ನು ಯಾರಿಗೂ ಇಂತಹ ಅಪಾಯದ ಸ್ಥಿತಿ ಬರಬಾರದು ಅಂತ ಏಳನ್ನು ಪುಡಿಗೈದಿದ್ದೇನೆ. ಅಲ್ಲ, ನೀನು ಬಂದದ್ದು ಮೇಲಿಂದ. ಯಾಕಂದ್ರೆ ಇಲ್ಲಿಂದ ಕೆಳಗಿಂದ ನುಸುಳುವುದಕ್ಕಾಗದೆ ಆ ಹಕ್ಕಿಯನ್ನು ಏರಿಕೊಂಡು ಬಂದದ್ದು ಇಲ್ಲಿಗೆ. ನಿಜ. ಏನು? ಅದೆಂತದ್ದು? ನನ್ನ ಹೆಂಡತಿ ಸತ್ಯಭಾಮ. ಈಗ ಅರ್ಥ ಆಯ್ತು. ಹೊಸತ ಹಳತ? ಇದು ನಮ್ಮದ್ದೇ. ಹೌದು. ಇತ್ತೀಚೆಗೆ ಮದುವೆ ಆದದ್ದಲ್ಲ, ಮದುವೆ ಆಗಿ ಕಾಲ ಸ್ವಲ್ಪ ಕಳೆಯಿತ. ನಮಗೆ ಸದ್ಯಕ್ಕೆ ಆದ. ಇರ್ಲಿ, ಮಧುಚಂದ್ರಕ್ಕೆ ಅಂತ ಹೊರಟವರ ಅಲ್ಲ. ಅಲ್ಲ ಅಲ್ಲ. ಹಾಗಿದ್ರೆ ನಾವು ಬದುಕಿನಲ್ಲಿ ಮದುವೆಯಾಗಿ ಮಧುಚಂದ್ರಕ್ಕೆ ಹೋಗುವುದಿಲ್ಲ. ಮದುವೆ ಆಗಿದ್ದಕ್ಕಿಂತ ಮೊದಲೇ ಹೋಗುದಾ? ಕೆಲವರೆಲ್ಲ ಮಧುವನ್ನೇ ಇಂಟುವ, ಧರ್ಮಿಷ್ಠರನ್ನೇ ನಿಗ್ರಹಿಸುವ ದುಷ್ಟರ ಮತನವೇ ನಮ್ಮ ಮಧುಚಂದ್ರ. ಇರ್ಲಿ, ಹಾಗೆಂದ ಅವಳದ್ದೇನೋ ಆಶೆ ಇರಬೇಕು. ಸ್ವರ್ಗ ನೋಡ್ಲಿಕ್ಕೆ ಮೇಲೆ ಹೋಗ್ಲಿಕ್ಕೆ ಆಗುವುದಿಲ್ಲ. ಈ ಹೊತ್ತಿಗೆ ಪ್ರಾಗ್ಜ್ಯೋತಿಷವೇ ಪ್ರತಿ ಸ್ವರ್ಗವಾಗಿದೆ. ಯಾಕೆ? ನಾನು ಸ್ವರ್ಗಲೋಕದಿಂದ ಎಲ್ಲವನ್ನು ತಂದು ಇಲ್ಲಿರಿಸಿದ್ದೇನೆ. ಅಲ್ಲಿ ಕಾಣಬೇಕಾದ ಸೌಭಾಗ್ಯವನ್ನು ಇಲ್ಲಿ ಕಣ್ತುಂಬಿಸಿಕೊಂಡು ಸಂತೋಷ ಪಡೆಯೋಣ ಎಂಬ ಹಾಗೆ ಅವಳೇನು ಆಶೆ ವ್ಯಕ್ತಪಡಿಸಿದ್ರೆ ಬಹುಶಃ ನೀನು ಆ ಉದ್ದೇಶದಿಂದ ಬಂದದ್ದು. ಖಂಡಿತ ಅಲ್ಲ. ಅಲ್ಲ ಅಂತ ಗೊತ್ತಾಗಿದೆ. ಯಾಕೆ? ಬಲ್ಲವನೆಲ್ಲ ಅಭೇದ್ಯವಾದಂತಹ ದುರ್ಗಗಳನ್ನೆಲ್ಲ ಭೇದಿಸಿದೆ. ನಿಜ. ಬಲಿಷ್ಠನಾದ ನನ್ನ ಭಾವ ಮುರಾಸುರನನ್ನು ಕೊಂದೆ. ನಿಜ. ಅಲ್ಲಿಗೆ ಮುಗಿಯಿತು ಎಂಬ ಹಾಗೆ ಭಾವಿಸಿಕೊಂಡು ಬೇಡ. ಕ್ಷಣ ಹೊತ್ತು ಗಲಿಬಿಲಿಗೊಂಡೆ, ನಿದ್ದೆಯಿಂದ ಹಾವರಿಸಿ ಎದ್ದೆ. ಆಗಲೇ ಆಯುಧಧಾರಿಯಾಗಿ ಬಂದಿದ್ದೇನೆ. ಏ ಕೋಪ ಬಾಲನೆ, ಯಾರು ನೀನು? ಬಂದ ಉದ್ದೇಶ ಏನು ಹೇಳ? ಯಾರು? ನರಕ.
ರಾಜನಾದವ ಆ, ಹೆಸರು ನರಕಾಸುರ. ವ್ಯವಸ್ಥೆ ಯಾವ ಕಾರಣಕ್ಕೂ ನರಕವಾಗ ಕೂಡದು ಕಣ. ಆಹಾ, ನಾಮದಲ್ಲಿ ಬಲವಲ್ಲ, ಮಾಡುವ ಕರ್ಮದಲ್ಲಿ ಬಲ. ಸರಿ. ಅದನ್ನು ನಿನ್ನಲ್ಲಿ ಹುಡುಕೋಣವೇ ಆ, ದುಷ್ಕರ್ಮ ನಿರತನಾಗಿದ್ದಿ ಆಹಾ, ಎನ್ನುವ ವದಂತಿ ಕೇಳಿಯೇ ಬಂದವನಿದ್ದೇನೆ. ಓಹೋ, ನಿನ್ನಂತಹವರನ್ನು ಸುಮ್ಮನೆ ಬಿಟ್ಟಿದ್ದೇವೆ ಆ, ಅನ್ನುವುದರ ಅರ್ಥ ಆ, ನಾವು ದುರ್ಬಲರು ಅಂತ ಭಾವಿಸಬೇಡ. ಮತ್ತೇನು? ಕಂಸನಂಥ ಅದಟುಳ್ಳವನನ್ನು ಕೊಂದವ, ಶಕಟಧೇನು ಕಬಕ ಪ್ರಳಂಬ ಭೂತನಿ ಮುಖ್ಯರನ್ನು ಕೊಂದು ಕೆಳಹಿದವ. ಆಹಾ, ಹಾಗಿದ್ರೆ ಹಿಂದೇಕೆ ಬಂದೆ ಬಲ್ಲೆಯ? ಯಾಕೆ? ನೀನು ನಿನ್ನ ವ್ಯಾಪ್ತಿಯ ಒಳಗೆ ಆ, ನಿನ್ನಷ್ಟಕ್ಕೆ ಇರುತ್ತೀಂತ ನೀ ಭಾವಿಸಿದ್ರೆ ಅನ್ಯಲೋಕದ ಮೇಲೆ ಅತಿಕ್ರಮಣಗೈದೆ. ಆ, ದೇವ ಸಂಪದವ ಸೂರೆಗೊಂಡೆ. ಆ, ತಂದೆಯ ಅದಿತಿ ದೇವಿಯ ಕುಂಡಲ ವಶ ಮಾಡಿದೆಯ ಯಮನ ದಂಡ, ಸ್ವೀಕರಿಸಿದೆಯ ವರುಣನ ಪಾಶ, ಹೌದು, ಸೂರ್ಯಗೊಂಡೆಯ ಕುಬೇರನ ನಿಧಿಗಳನ್ನು ಎಲ್ಲವೂ ತಂದಿಲ್ಲಿರಿಸಿದ್ದೇನೆ. ಇಷ್ಟಕ್ಕೆ ನಿನ್ನ ದಾಹ ಮುಗಿಯಲಿಲ್ಲ. ನಿನ್ನ ದಾಹಕ್ಕೆ ಬಲಿಯಾಗಿ 16,000 ಮಂದಿ ತರುಣೀಮಣಿಯರು ಆ, ನಿನ್ನ ಸೆರೆವಾಸದಲ್ಲಿದ್ದಾರೆ ಅಂತ ಗೊತ್ತಾಗಿದೆ. ಅವರನ್ನು ಮದುವೆಯಾದಲ್ಲಿಗೆ ಸೆರೆಮನೆಯಿಂದ ಮುಕ್ತ ಅವರಿಗೆ. ಶ್ರೀಪತಿಯೇ ನಮಗೆ ಗತಿ ಅಂತ ಸ್ತುತಿ ಮಾಡುತ್ತಾ ಇದ್ದಾರೆ. ಓಹೋ, ಆದ್ದರಿಂದಲೇ ಅವರನ್ನು ಸಂರಕ್ಷಿಸುವುದಕ್ಕೆ ಬೇಕಾಗಿ ಇಳಿದು ಬಂದವನಿದ್ದೇನೆ. ಆ, ನೀ ಶರಣು ಬಂದರೆ ಒಲಿದು ಪಾಲಿಪೆ, ಆಹಾ, ಮುಳಿದು ನಿಂತರೆ ಆ, ಆ ಯಮನ ಪುರ ತೋರಿಸಿ ಎನ್ನು. ಮೂರು ಲೋಕವನ್ನು ಗೆದ್ದ ನನಗೆ ನಿನ್ನನ್ನು ಗೆಲ್ಲುವುದು ಏನು ಮಹಾ? ವಾ! ನೀನು ಇಷ್ಟು ದಿವಸ ಬದುಕಿದ್ದು ಬಹುಶಃ ನಿನ್ನ ನಾಲಿಗೆಯ ಬಲದಿಂದ ಏನೇನು ಮಾತಾಡಿ ಬಿದ್ದಿದ್ದಾನ. ಸ್ವಾಮಿ ಅಬ್ಬಬ್ಬಬ್ಬಬ್ಬ, ಇಷ್ಟು ಬೇಡವೇ? ಮುಟ್ಟದ ಮತ್ತೆ ಏನು ಸ್ವಾಮಿ? ಅಯ್ಯಯ್ಯೋ ನೋವು. ಎಲ್ಲಿ ನೋವು? ಸಮರ ಮಾಡಿ. ನಾ ಎಷ್ಟು ಹೇಳಿದೆ ಯಾವುದು? ಬರ್ಬೇಡ ಬರ್ಬೇಡ ಅಂತ. ಅಲ್ಲ ಆ ಪಾಪಿ ನಿನ್ನ ಮುಖ ನೋಡುವಾಗ ನನ್ನಗೂ ನಿನ್ನ ಮುಖ ನೋಡಿ ಹೋಗುವುದು. ಅವ ಬಡಿದದ್ದೇ ಗೊತ್ತಾಗೋದಿಲ್ಲ. ಅಲ್ಲ ಸ್ವಾಮಿ, ಆ. ನೀವು ಅವನಿಗೆ ಸರಿ ಬಡಿಬೇಕಿತ್ತು, ಆಯ್. ಅವನನ್ನು ಕೊಲ್ಬೇಕಿತ್ತು. ಎಂತದ್ದು ಹೇಳಿ ಸ್ವಾಮಿ. ನಾ ನಿನ್ನನ್ನು ನೋಡುವುದು ಅವನನ್ನು ನನ್ನಿಂದ ಇಲ್ಲ. ಯಾವುದು? ಅವ ಎಲ್ಲಿದ್ದಾನೆ? ಅವ ಅಲ್ಲಿದ್ದಾನೆ, ಅವ ಹೋದ ನಗರ್ತಾ ಇದ್ದಾರೆ. ಅವ ಅಲ್ಲವೇ ಮತ್ತೆ ನಮ್ಮ ಒಟ್ಟಿಗೆ ಬಂದ ಗರುಡ ಗರುಡ ಆ ಕಡೆ ಇದ್ದಾನೆ. ತಲೆ ಎತ್ತಿದನ ತಲೆ ಎತ್ತಲಿಲ್ಲ, ಬಂದಾನ. ಬರ್ತಾನೆ. ಅವನನ್ನೊಮ್ಮೆ ಕರೆ. ಯಾಕೆ? ನಾವು ಈ ಸಲ ಹಿಂದೆ ಹೋಗುವ. ಹಿಂದೆ ಹೋಗು ಪ್ರಸಂಗವೇ ಇಲ್ಲ ಅಂತ. ಹಿಂದೆ ಹೋಗ್ಲಿಕ್ಕಿಲ್ಲ. ಎಂತದ್ದು ಹಿಂದೆ ಹೋಗ್ಲಿಕ್ಕಿಲ್ಲ. ಆಹಾ, ಅವರನ್ನು ಕೊಂದೇ ಹೋಗ್ಬೇಕು. ಹೋಗು. ನನ್ನಿಂದ ಆಗ್ಲಿಕ್ಕಿಲ್ಲ. ಯಾರು? ನಿಮ್ಮಿಂದ ಆಗ್ಲಿಕ್ಕಿಲ್ವಾ? ಒಂದೊಂದು ಕೊಟ್ಟಿದ್ದಾನೆ. ನೀವು ಅವ ಒಂದು ಕೊಟ್ಟದಲ್ಲ, ನೀವೆರಡು ಕೊಡಿ. ನಮಗೆ ಮಾತಿನಲ್ಲಿ ಬಲ, ಆ, ಕೆಲವರಿಗೆ ಪೆಟ್ಟಿನಲ್ಲೇ ಬಲ. ಅಲ್ಲ ನಾನು ಹೇಳುದನ್ನು ಕೇಳುದಿಲ್ಲ ಸ್ವಾಮಿ. ನಿಮ್ಮ ಸಮರ ಹಾಗುಟ್ಟು ಹೀಗುಟ್ಟು ಎನ್ನುವ ಹಾಗೆ ಇಲ್ಲಿ ಬಂದು ಏನು ಇಲ್ಲ ಸುಮ್ಮನೆ ಇದ್ದೀರಲ್ಲ ಸ್ವಾಮಿ ನೀವು. ಎಂತದ್ದು ಸಮರವೇನೆ? ಆ? ಅಲ್ಲ, ನಿಮ್ಮ ಕೇವಲ ಮಾತಿನ ಸಮರ ಆಗಿ ಹೋಯ್ತಲ್ಲ ಸ್ವಾಮಿ. ಬೇಡ. ನಾವು ಮೊದಲೆಲ್ಲ ಹೇಳ್ತಾ ಇದ್ದೇವೆ ಹೇಗೆ? ಕತ್ತಿಗಿಂತ ನಾಲಗೆ ಮೊನಚು ಅಂತ. ಅಲ್ಲ, ಈಗ ನಾಳೆಗೆ ಪ್ರಯೋಜನಕ್ಕೆ ಬರ್ಲಿಲ್ಲಲ್ವಾ? ಏನು ಮಾಡುದು? ಈಗ ಗೊತ್ತಾಯ್ತು ನಾಲಗೆ ಪ್ರಯೋಜನ ಇಲ್ಲ, ಕತ್ತಿಯೇ ಆಗಬೇಕು ಅಂತ. ಕತ್ತಿ ಆಗ್ಬೇಕು ಸ್ವಾಮಿ, ಇಲ್ಲದ್ರೆ ಆಗ್ಲಿಕ್ಕೆ ಇಲ್ಲ. ಕೆಲವರ ನಾಲಗೆಯೇ ಕತ್ತಿ. ಹೌದು, ಆದ್ರೆ ಏನು ಮಾಡುವುದು? ಆ. ಈಗ ಪ್ರಯೋಜನಕ್ಕೆ ಬಾರದೆ ಹೋಯ್ತಲ್ಲ ಅವನೊಂದಿಗೆ ಸ್ವಾಮಿ. ಆ? ನಿನ್ನನ್ನು 2 ವಾರದ ಮಟ್ಟಿಗೆ ಸಾಧ್ಯ ಇಲ್ಲ. ನಿಮ್ಮಿಂದ ಆಗುದಿಲ್ವಾ? ಬೇಡ, ನಾನಿದ್ದೇನೆ. ನಾನಿದ್ದೇನೆ. ಆಯ್! ನಾನಿದ್ದೇನೆ. ಎಂತದಕ್ಕೆ? ಆ? ಎಂತದಕ್ಕೆ? ಯುದ್ಧ ಮಾಡುದಕ್ಕೆ ನಾನಿಲ್ವಾ? ಉದ್ದಕ್ಕೆ? ಮುದ್ದಕ್ಕಲ್ಲ. ಆ. ನಾನು ಯಾರು? ಯಾರು? ಸತ್ಯಭಾಮ. ಹೌದು. ಯಾರ ಮಗಳು? ಯಾರ ಹೆಂಡತಿ? ನಿಮ್ಮ ಹೆಂಡತಿ. ಅದು ಗೊತ್ತುಂಟು ನನಗೆ. ಮತ್ತೆ ನಿಮ್ಮ ಹೆಂಡತಿಯಾಗಿ ಕ್ಷತ್ರಿಯಾಗಿದ್ದೇನೆ ನಾನು ಕೂಡ. ಸಮರ ನಾ ತಿಂದದ್ದೇ ಹೆಚ್ಚಾಗಿದೆ. ಅದೆಲ್ಲ ಬೇಡ. ಈಗ ನಾನು ಸಮರವನ್ನು ಮಾಡ್ತೇನೆ, ನೀವು ನೋಡ್ಬೇಕು. ನನಗೆ ಆಯುಧ ಕೊಡಿ ನೀವು. ನೀನೊಂದು ಪೆಟ್ಟು ಮಾಡೋದು ನನಗೂ ನೋಡ್ಬೇಕು. ಹೌದಾ? ನೀನು ನನ್ನಲ್ಲಿ ಮಾತ್ರ ಪೆಟ್ಟು ಮಾಡುವುದಾ? ಅಲ್ಲ, ಅವರಲ್ಲಿಯೂ ಮಾಡ್ತೀಯ ನೋಡು. ಅವಕಾಶ ಸಿಕ್ಕಿದ್ರೆ ಯಾರು ಮಾಡಿ. ಈಗ ಆಯುಧ ಬೇಡ, ಅದಾಗ್ಲಿಕ್ಕಿಲ್ಲ. ಇದು ಬೇಡ. ನನಗೆ ಅದೇ ಆಗಿದೆ. ಅದೇ ಹಾ. ವಿಜಯ್ ಭವ. ಒಂದು ಆಶೀರ್ವಾದ ಉಂಟಲ್ಲ? ಎಲ್ಲ ಹೋಗ್ಬಾರ್ದು. ವಿಜಯ್ ಭವ. ಇಲ್ಲೇ ಇರ್ಬೇಕು. ಹಾ. ಹೋಗ್ತೇನೆ. ಹಿಂದೆ ನಾನು
ಮುಖವನ್ನು ಯಾರ್ಯಾರು ನೋಡುವುದು ಎಂತದ್ದು? ಸೋತವನೇ ಹಿಂದೆ ಸರಿಯೋ ಬೇಕಿತ್ತ ನಿಮಗೆ? ಈಗ ಅವಳು ಅವಕಾಶ ಕೇಳಿ ಪಡ್ಕೊಂಡು ಬಂದದ್ದು. ನನ್ನ ಹೆಂಡತಿ ಅವಕಾಶ ಅವಳಿಗೆ ಈಗ ನಾ ಕೊಟ್ಟದ್ದು. ಏಯ್ ಅಲ್ಲ, ನಿನ್ನ ಹೆಂಡತಿ ಹತ್ರ ಕರ್ಕೊಂಡು ಹೋಗು. ಯುದ್ಧ ನನ್ನಲ್ಲಿ ನೀನು ಮಾಡಿದ್ರು ಆಗ್ಬಹುದು. ಇಲ್ಲ, ಈಗ ನಾನು ಯುದ್ಧ ಮಾಡುದು. ಇದು ನಾ ಸೋತದ್ದಲ್ಲ, ನನ್ನ ಹೆಂಡತಿ ಎಷ್ಟು ಬಲ ಅಂತ ನಿನಗೆ ಗೊತ್ತಾಗಬೇಕು. ನಿನಗೆ ಗೊತ್ತಾಗಿದ ಮತ್ತೆ ಇರ್ಲಿ. ಹಾಗೆಯೇ ಏನು ಕೊನೆಯ ನಗಡು? ಯಾರು ಹೇಳಿದ್ದು? ನಾನೇ ಹೇಳುದು. ನಿರ್ಧರಿಸುವುದು ಖಂಡಿತವಾಗಿ ನಿರ್ಧರಿಸ್ತೇನೆ. ಇರ್ಲಿ. ಏನು ಸುಂದರಿ, ಸಮರವಿದೇಕೆ ಬೇಕು ಅಂತ ನಿನಗೂ ಯುದ್ಧದ ಆಶಯ? ಖಂಡಿತವಾಗಿ. ಹೆಣ್ಣೆಂದರೆ ಹೇಗೆ ಸೌಟು ತಿರುಗಿಸುವ ಕೈ, ತೊಟ್ಟಿಲು ತೂಗುವ ಕೈ, ಬಿಟ್ರೆ ಮತ್ತೆ ಏನುಂಟು ನಿಮ್ಮಲ್ಲಿ? ಹಾಗಿರ್ತಿದ್ರೆ ಹೆಣ್ಣು ಒಬ್ಬಳು ಪ್ರಭಾವಿ ಅಥವಾ ಹೋರಾಟಗಾರ್ತಿ ಆಗಿರ್ತಿದ್ರೆ 16,000 ಬಂದು ನನ್ನ ಸೆರೆಯಲ್ಲಿ ಬೀಳುವುದಕ್ಕಿತ್ತು. ಈಗ ಅದಕ್ಕೊಂದು ಲೆಕ್ಕ ಹೆಚ್ಚಾಯ್ತು, ಸೇರಿತು ಒಂದು ನಿನ್ನದು. ಯಾರು ಹೇಳಿದ್ದು? ನಾನು ಸೇರಿಸ್ತೇನೆ. ಸೇರಿಸುದಲ್ವಾ? ಹೇಳ್ವೆ. ಏನು ಯುದ್ಧದ ವಿಷಯ ಬಿಡು. ಮತ್ತೆ ಯಾವುದು ವಿಚಾರ? ನೀನು ನಾನು ಚಂದದಲ್ಲಿ ನನ್ನ ಮನೆಗೆ ಬರ್ಬೇಕು. ಬಂದ್ರೆ ಆಮೇಲೆ ನನ್ನನ್ನು ವರಿಸಬೇಕು. ವರಿಸಿದ್ರೆ ಸುಖ ಸಾಗರದಲ್ಲಿ ನಾವು ತೇಲಾಡುವ ಅದೇ ರೀತಿಯಾಗಿ ನನ್ನ ಪಟ್ಟದರಸಿಯಾಗಿ ನಿನಗಿರಬಹುದು. ನಿನ್ನ ಸೋತ ಗಂಡನೆಂಬ ಷಂಡನನ್ನು ಬಿಟ್ಟು ಈ ಸಲ ಸ್ವಲ್ಪ ಏರಿಸು. ನಾನಿಷ್ಟ ಏರಿಸುವುದು ಜೊತೆಗೆ ನಿನ್ನದು ಸೇರಿಸುವುದು ಬೇಡ. ನೀ ಏರಿಸದಿದ್ರೆ ಏನು ಆಗುವುದಿಲ್ಲ. ನರಕಾಸುರ, ಅಷ್ಟೇ. ಒಂದು ನೆನಪಿಟ್ಟುಕೋ ನೀನು. ಹೆಣ್ಣು ಯಾವತ್ತು ಕೂಡ ಅಬಲೆಯಲ್ಲ, ಸಬಲೆಯನ್ನು ತೋರಿಸಿಕೊಡುವುದಕ್ಕಾಗಿ ನಾನೇ. ಹೆಣ್ಣು ಅಂದ್ರೆ ಏನು ಹೇಳು? ಉದಯಕ್ಕೆ ಉಷೆ, ರಾತ್ರಿಗೆ ನಿಶೆ, ಮತ್ತೆ ಆರಾಧನೆಗೆ ಲಕ್ಷ್ಮಿ, ಧೈರ್ಯಕ್ಕೆ ದುರ್ಗೆ, ಶೌರ್ಯಕ್ಕೆ ಕಾಳಿ, ಪಾಪಿ. ಅದಕ್ಕೆ ನೀನು ಇವಳನ್ನು ಕಟ್ಟಿಕೊಂಡದ್ದು. ನೀನೇಗೂ ಸೋಲ್ತಿದ್ದು ನಿನಗೂ ಗೊತ್ತುಂಟು. ಇವಳನ್ನಾದ್ರೂ ಮುಂದೆ ಇಟ್ಟುಕೊಂಡು ಎಂತಾದ್ರೂ ಮಾತಾಡಿ ನಿನ್ನ ನಾಲಿಗೆ ಬಲ ಅದರೊಟ್ಟಿಗೆ ಇವಳಲ್ಲಿ ಜಯವನ್ನು ನೀನು ಪಡೆದುಕೊಳ್ಳು. ಈ ಸಂದರ್ಭ ನಿನ್ನ ಪಾಲೆ ಮೃತ್ಯುವಾಗಿ ನಾನು ಬಂದಿದ್ದೇನೆ. ನಿನ್ನ ಶಕ್ತಿ ಸಾಮರ್ಥ್ಯ ಏನುಂಟು ಎಂಬುದನ್ನು ಸಮರಲ್ಲಿ ನಾನು ನೋಡಿಕೊಂಡಿದ್ದೇನೆ. ಸೊಕ್ಕು ಅಡಗಿಸ್ತೇನೆ. ಶತದಳಾತ್ಮಜನಿತ್ತ ಭರದಲ್ಲಿ ಕ್ಷಿತಿಯುಳಿಂದನು ಗೆಲ್ಲಲು ಮಾತಾ ಪಿತೃಗಳು ಹೊರತು ನಿಶ್ಚಯವೆಂದು ನುತಿಸಿದ ಆದರೆ ಯಾಕೆ ಹೀಗಾಗಿ ಹೋಯಿತು? ಅವರೀರುವರ ಜೊತೆಯಾಗಿ ನನ್ನೊಡನೆ ಹೋರಾಟ ಮಾಡುತ್ತಿದ್ದ ಹಾಗೆ ಕರೆಗುರುಳಿದೆ, ಮೂರ್ಛಿತನಾಗಿ ಹೋದೆ. ಸಾವರಿಸಿ ಎದ್ದು ಕುಳಿತು ನಡೆದಂತಹ ಘಟನೆಯನ್ನೊಮ್ಮೆ ಅವಲೋಕನ ಮಾಡಿದಾಗ ಜೀವನದಲ್ಲಿ ಈವರೆಗೆ ಸೋಲನ್ನೇ ಕಂಡರಿಯದಂತಹ ನಾನು ಇವರ ಕೈಯಲ್ಲಿ ಸೋತಿದ್ದೇನೆ. ಸೋತದ್ದಲ್ಲ, ನನಗೆ ಮರಣವೇ ಬಂದ ಹಾಗೆ. ಅದಕ್ಕೆ ಸಮತಾನೆ ಸರಿ. ಬ್ರಹ್ಮದೇವ ಕೊಟ್ಟಂತಹ ವರವಾದರೂ ಏನು? ತಂದೆ ತಾಯಿಗಳಿಂದ ಮಾತ್ರ ನಿನಗೆ ಮರಣ. ಹಾಗಾದರೆ ನನ್ನ ತಂದೆ ತಾಯಿಗಳೇ ಇವರು ಈ ರೂಪದಲ್ಲಿ ಕಾಣಿಸಿಕೊಂಡರೆ ಛೇ ಛೇ, ತಂದೆ ತಾಯಿಗಳನ್ನೇ ಬೈದು ಭಂಗಿಸಿ ಹೊಡೆದು ನೋಯಿಸಿದವನು ನಾನು. ಹಾಗಿದ್ರೆ ನನ್ನ ದೌಷ್ಟ್ಯ ಮಿತಿ ಮೀರಿದಾಗ ತಂದೆ ತಾಯಿಗಳೇ ಈ ರೂಪದಲ್ಲಿ ಕಾಣಿಸಿಕೊಂಡ್ರು. ನನ್ನನ್ನು ದಂಡಿಸುವುದಕ್ಕೆ ಅಲ್ಲ, ನನ್ನನ್ನು ಕೊಲ್ಲುವುದಕ್ಕಾಗಿಯೇ ಬಂದಿದ್ದಾರೆ.
ಹಾಗಿದ್ರೆ ನಾನು ತಪ್ಪು ಮಾಡಿದೆ. ಸರಿ, ಅರ್ಥವಾಗುತ್ತಾ ಉಂಟು. ದೇವರ ಮುಂದೆ ತಾನೇ ನಾನು ನಿಂತದ್ದು. ಅವರನ್ನು ಸ್ತುತಿಸುವುದ ಅಲ್ಲ, ಅವರಲ್ಲಿ ಕ್ಷಮೆ ಯಾಚಿಸುವುದಕ್ಕೂ ಅರ್ಹನಲ್ಲ ನಾನು ಈ ಹೊತ್ತಿನಲ್ಲಿ. ಬೇರೆ ದಾರಿ ಕಾಣುವುದಿಲ್ಲ. ಅದಕ್ಕಾಗಿ ಕೈಗಳನ್ನು ಜೋಡಿಸಿದ್ದೇನೆ, ಶಿರ ತಗ್ಗಿಸಿದ್ದೇನೆ. ಜಯ ಜಯ ಅಚ್ಯುತ ಅನಂತ ಕೇಶವ ಮಾಧವ, ಜಯ 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 ಜಯ. ಮೆಚ್ಚಿದೆನು ನಿನ್ನ ಘನ ಭಕ್ತಿ ಭಾವಕ್ಕೆ ನಾನು ಭೂಮಿ ಪುತ್ರನಾಗಿ ನೀನು ಧರ್ಮ ಮಾರ್ಗವನ್ನನುಸರಿಸುವ ಬದಲು ಕೆಲವರ ಸಹಯೋಗದ ಬಲದಿಂದ ಆಚರಿಸಿದ ದುಷ್ಕರ್ಮದ ಬಲದಿಂದ ಈ ರೀತಿಯಾಗಿ ವ್ಯತ್ಯಯದ ಬದುಕನ್ನು ಕಟ್ಟಿಕೊಂಡೆ. ಕೊನೆಗಾಲಕ್ಕಾದರೂ ನನ್ನ ಕರಸೋಂಕಿದಾಗ ಜ್ಞಾನೋದಯವಾಗಿ ನಿನ್ನನ್ನು ನೀ ತಿಳಿದುಕೊಂಡೆ. ಇಷ್ಟರವರೆಗೆ ನೀ ಮಾಡಿದ ಸಾಧನೆ ಸಣ್ಣದಲ್ಲ ನರಕಾಸುರ. ಕೊನೆಯ ಕಾಲದಲ್ಲಿಯಾದರೂ ನಿನಗೆ ಅವಕಾಶ ಕೊಡುತ್ತೇನೆ. ಸುರ ಪದವಿಯನ್ನು ಬಿಟ್ಟುಕೊಡು, ಕನ್ಯೆಯರನ್ನು ಸೆರೆಬಿಡು, ದೇವ ವಸ್ತುಗಳನ್ನವರಿಗೊಪ್ಪಿಸು, ಮಾಡಿದ ಅಪರಾಧಕ್ಕೆ ಶರಣು ಬಾ. ಬದುಕು ಬೇಕು ಅಂತಿದ್ದರೆ ಬದುಕು ಕೊಡುತ್ತೇನೆ. ಅದಲ್ಲ ಬೇರೇನಾದರೂ ನಿನಗೆ ಇಚ್ಛೆ ಉಂಟು ಅಂತಾದ್ರೆ ಕೇಳಿಕೋ, ಅನುಗ್ರಹಿಸುತ್ತೇನೆ. ತಂದೆಯೇ, ನಿನ್ನ ದಿವ್ಯ ಚರಣ ಈಕ್ಷಿಸಿದ ಮೇಲೆ ಬದುಕಿನಲ್ಲಿ ಯಾವುದೇ ಆಶೆಗಳು ನನಗಿಲ್ಲ ಸ್ವಾಮಿ. ದೇವರ ಮಗನಾಗಿ ಹುಟ್ಟಿದೆ, ದೇವರ ಮಗನಾಗಿ ಬೆಳಗಲಿಲ್ಲ, ಲೋಕಮುಖದಲ್ಲಿ ಕಾಣಿಸಿಕೊಳ್ಳಿಲ್ಲ. ದುಷ್ಟತನದಿಂದಲೇ ಮೆರೆದಾಡಿದೆ. ಅಹಂ ಎನ್ನುವುದು ನನ್ನ ನೆತ್ತಿಗಡನಿತ್ತು. ಸರಿ, ಯಾವುದನ್ನು ಲೆಕ್ಕಿಸದೆ ಮುಂದುವರಿಯುತ್ತಾ ಇದ್ದವನು ನಾನು. ನನ್ನಿಂದಾಗಿ ಅದೆಷ್ಟೋ ಜನರಿಂದು ಕಣ್ಣೀರು ಸುರಿಸುತ್ತಾ ಇದ್ದಾರೆ. ಭಗವಂತನಾದಂತಹ ನಿನಗೆ ಅವರ ಮೊರೆ ಕೇಳಿಸದೇ ಇದ್ದೆಯೇ ತಂದೆ. ಹಾಗಾಗಿಯೇ ನನ್ನನ್ನು ದಂಡಿಸುವುದಕ್ಕಾಗಿ ಬಂದೆ. ತಂದೆ, ಜೀವನದಲ್ಲಿ ಯಾವುದೇ ಆಶೆ ನನಗಿಲ್ಲ. ನಿನ್ನಿಂದ ಸುಲಭವಾಗಿ ಮೋಕ್ಷವನ್ನು ಪಡೆಯುವುದಕ್ಕೆ ಸಾಧ್ಯವಾಗ್ತದೆ. ಅಥವಾ ನಾನು ಯಾರಿಗೆ ಅನ್ಯಾಯಗೈದೆನೋ ನಾಳಿನ ದಿವಸ ಇನ್ನೊಂದು ರೀತಿಯಾಗಿ ಬದಲಾದಂತಹ ನರಕಾಸುರ ಅವರ ಮುಖವನ್ನು ನೋಡುವುದಕ್ಕೆ ಹೇಗೆ ಸ್ವಾಮಿ ಕಷ್ಟ ತಾನೆ. ಹಾಗಾಗಿ ಬದುಕುವ ಆಶೆ ಇಲ್ಲ. ಜೀವನದ ಕೊನೆಯ ಒಂದು ಆಶೆಯನ್ನು ನನ್ನ ತಂದೆಯಾಗಿ ಜಗದ ದೇವರಾಗಿ ಈಡೇರಿಸಿಕೊಡ್ತೀಯಾ ಸ್ವಾಮಿ? ಏನದು? ನನಗೆ ಶಾಶ್ವತವಾದ ಮೋಕ್ಷದ ಜೊತೆಯಲ್ಲಿ ನನ್ನ ಹೆಸರು ಶಾಶ್ವತವಾಗಿ ಉಳಿಯುವಂತೆ ಮಾಡ್ತೀಯಾ? ನರಕಾಸುರ ಭೂದೇವಿಯೇ ಸತ್ಯಭಾಮೆಯಾಗಿ ಉದಿಸಿದವಳು. ವರಾಹಸ್ವಾಮಿಯಾದ ನಾರಾಯಣನಾದ ನಾನೇ ಕೃಷ್ಣನಾಗಿ ಅವತರಿಸಿದೆ. ಈ ಕಾಲದಲ್ಲಿ ಭೂದೇವಿ ಮಹಾವಿಷ್ಣುವಿನ ಆಂಶಿಕ ಸ್ವರೂಪದಲ್ಲಿದ್ದಾಗ ಮಗನಾಗಿ ಹುಟ್ಟಿದವ ನೀನು. ನೀ ಹರಿಯ ಸುತನು, ಭೂಮಿಯ ಮಗನೂ ಆಗಿ ಮಾಡಿದ ಸಾಧನೆ ಸಣ್ಣದಲ್ಲ. ಅತಿಕ್ರಮಿಸಿದ ದಾರಿ ಮಾತ್ರ ಸರಿ ಇರಲಿಲ್ಲ. ನೀ ಮಾಡಿದ ಸಾಧನೆಗೆ ಅನುಗುಣವಾಗಿ ನಿನಗೆ ಮೋಕ್ಷವನ್ನು ಕೊಟ್ಟೇ ಕೊಡುತ್ತೇನೆ. ಇದೀಗ ತ್ರಯೋದಶಿಯ ದಿನ ಹರಿಯ ಕೂಡ ನೀ ಸಂಗರಗೈದೆ. ತ್ರಯೋದಶಿಯ ದಿನದಂದು ಹರಿಯಿಂದ ನೀ ಸೋತೆ. ಚತುರ್ದಶಿಯ ದಿನ ಇಂದು ಆಗುತ್ತಾ ಉಂಟು. ಆಶ್ವೀಜ ಶುದ್ಧ ಬಹುಳ ಚತುರ್ದಶಿಯ ದಿನವಿದು. ಈ ದಿನದಂದೇ ನಿನಗೆ ಮೋಕ್ಷವನ್ನು ಕೊಡುತ್ತೇನೆ. ಇನ್ನು ಮುಂದಕ್ಕೆ ಇದು ಚತುರ್ದಶಿ. ಆಶ್ವೀಜ ಶುದ್ಧ ಬಹುಳ ಚತುರ್ದಶಿಯನ್ನು ನರಕ ಚತುರ್ದಶಿ ಎಂಬ ಹಾಗೆ ಪ್ರಾಪಂಚಿಕರು ಅನುಸರಿಸಿಕೊಂಡು ಆರಾಧಿಸಿಕೊಂಡು ಹಬ್ಬವಾಗಿ ಆಚರಿಸಿಕೊಂಡು ಬರಲಿ. ಆ ದಿವಸ ತೈಲಾಭ್ಯಂಜನಗೈದು ಬಿಸಿ ನೀರ ಸ್ನಾನವನ್ನು ರಚಿಸಿ ಹರಿ ಸಂಸ್ತುತಿಯನ್ನು ಮಾಡಿ ನಿನ್ನ ಮೋಕ್ಷದ ಕಥೆಯನ್ನು ನೆನಪಿಸಿದರು ಅಂತಾದ್ರೆ ಅವರಿಗೂ ಮುಕ್ತಿಯನ್ನು ಕರುಣಿಸ್ತೇನೆ. ನರಕಾಸುರ, ನರಕ ಚತುರ್ದಶಿಯನ್ನು ನಿನಗೆ ಮೋಕ್ಷವನ್ನು ಕೊಟ್ಟಿದ್ದೇನೆ. ಇದೋ ನಿನಗೆ ಮುಕ್ತಿ. ನಿನ್ನ ಹೆಸರು ಶಾಶ್ವತವಾಗಿ ಸತ್ಯಭಾಮ ಸ್ವಾಮಿ. ದುಷ್ಟಚರ್ಯೆಯಿಂದ ನಡೆದ ನರಕಾಸುರನನ್ನು ಕೊಂದೆ. ಹೌದು, ಆದರೆ ಸಾಧನೆ ದೊಡ್ಡದು. ಆದ್ದರಿಂದಲೇ ಮೋಕ್ಷವನ್ನು ಕರುಣಿಸಿದ್ದೇನೆ. ಚಂದ್ರಹಾಸ ಚರಿತ್ರೆ, ನರಕಾಸುರ ಮೋಕ್ಷ ಎನ್ನುವ ಪುಣ್ಯ ಆಖ್ಯಾನವನ್ನು ಯಾರು ಆಡಿದರೋ, ಯಾರು ಆಡಿಸಿದರೋ, ಯಾರು ಹಾಡಿದರೋ, ಯಾರು ಕುಣಿದರೋ, ಯಾರು ಭಕ್ತಿ ಶ್ರದ್ಧೆಯಿಂದ ನೋಡಿದರು
ಅಂತಹವರಿಗೆ ನಾವು ಆರಾಧಿಸಿಕೊಂಡು ಬರತಕ್ಕಂತಹ ಲಕ್ಷ್ಮೀ ನಾರಾಯಣ ದೇವರು, ಕಲಾಮಾತೆ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ತಾಯಿ, ಮಹಾಲಿಂಗೇಶ್ವರ ದೇವರು, ವ್ಯಾಘ್ರ ಚಾಮುಂಡಿ ಧರ್ಮ ದೈವಗಳು ಜೀವನದಲ್ಲಿ ಆಯುಸ್ಸು ಆರೋಗ್ಯ ಸಕಲ ಸೌಭಾಗ್ಯವನ್ನು ಅನುಗ್ರಹಿಸಲೆಂದು ಪ್ರಾರ್ಥಿಸುತ್ತಾ ಕತೆಗೆ ಮಂಗಳ ಗೀತೆಯನ್ನು ಹಾಡುವರೆ ಸಭ್ಯರಿಂದ ಅಪ್ಪಣೆ. ಭದ್ರಂ ಶುಭಂ ಮಂಗಳಂ.